ಸರ್ವಶಕ್ತ ದೇವರಿಗೂ ಸೋದರ ಸಹೋದರಿಗೆ ನಿಮಗೂ ಯೋಚನೆಗಳು ರೋಗಿಗಳು ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿರೀಕ್ಷಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಅದರಿಂದ ಸದಾಕಾಲದ ಸುತ್ತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಗೆ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Swami
ನಿತ್ಯ ಪವಿತ್ರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗದವರೆಗೂ ಜೀವಿಸುವ ನಮ್ಮ ಪ್ರಭು ನಿಮ್ಮ ಪುತ್ರನಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಹೋದರರೇ, ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತರಿಂದಲೂ ನಿಮಗೆ ಅನುಗ್ರಹ ಮತ್ತು ಶಾಂತಿ ಸಮಾಧಾನ ಲಭಿಸಲಿ. ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಡಲಾಗಿರುವ ದೇವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚತುರರೂ ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ. ನಮ್ಮ ಪ್ರಭು ಯೇಸು ಕ್ರಿಸ್ತರ ದಿನದಲ್ಲೂ ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ನಮ್ಮ ಪುತ್ರನು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸಪಾತ್ರರು. ದೇವರ ವಾಕ್ಯವಿದು. ಕರ್ತನು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ.
ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಫಲಿತಳಾಗಿ ಹರ್ಷೋದ್ಧಾರದಿಂದ ಹೀಗೆಂದಳು: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕಡೆಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನೆಲೆದಾಡಿದ ಆನಂದದಿಂದ ನನ್ನ ಕರುಳ ಕೊಡಿ. ನಂಬಿ ಧನ್ಯಳಾದ ನೀನು, ದೇವರಿಂದ ಬಂದ ವಾಕ್ಯ ನೆರವೇರಿಯೇ ತೀರುವುದೆಂದು. ಆಗ ಹೀಗೆಂದು ಮರಿಯಳು ಹೊಳೆದಳು: ಎನ್ನ ಮನಮಾನದ ಸರ್ವೇಶ್ವರನ ಸ್ತುತಿ, ಉಲ್ಲಾಸಕ್ಕೆ ಮುಕ್ತಿದಾತ ದೇವನನ್ನು. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡ ನಾನು ಧನ್ಯನೆಂದು ಹೊರಡುವವರನ್ನು ಇಂದಿನಿಂದ ಸರ್ವ ಜನಾಂಗ. ಏಕೆಂದರೆ ಮಾಡಿ ನನಗೆ ಸರ್ವಶಕ್ತನ ಮಹಾಕಾರ್ಯ, ನಿಜಕ್ಕೂ ಆತನ ನಾಮಧೇಯ ಪರಮಪೂಜ್ಯ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಆತನ ಪ್ರೀತಿ ತಲತಲಾಂತರದವರೆಗೆ. ಗರ್ವ ಹೃದಯಗಳಾದ ಚದುರಿಸಿರುವನು, ಪ್ರದರ್ಶಿಸಿರುವನು ತನ್ನ ಭಾವಗಳನ್ನು, ಇಳಿಸಿರುವನು ಗದ್ದುಗೆಯಿಂದ ಘನಾಧಿಪತಿಗಳನ್ನು, ಏರಿಸಿರುವನು ಉನ್ನತಿಗೆ ದೀನದರಿದ್ರನನ್ನು, ತೃಪ್ತಿಪಡಿಸಿರುವನಾದ ಹಸಿದವರನ್ನು ನಷ್ಟಾನ್ನದಿ, ಹೊರದೂಡಿಸಿರುವವನು ಸಿರಿವಂತರನ್ನು ಬರಿಗೆಯೇ. ನೆರವಾದನು ತನ್ನ ದಾಸ ಇಸ್ರಾಯೇಲಿಗೆ ಪೂರ್ವಜರಿಗಿಂತ ಮಾತನಾಡಿದ ಮೇಲೆ. ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ, ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ. ಇಟಲಿಯ ಪೊಲೀಸ್ ಇಲಾಖೆಯಿಂದ ಒಂದು ಪೋಪರಿಗೆ ಒಂದು ಪತ್ರ ಬಂತು. ಪೊಲೀಸ್ ಇಲಾಖೆಯಿಂದ ಪೋಪರಿಗೆ ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಪೊಲೀಸ್ ಇಲಾಖೆಯವರು ಕೇಳಿಕೊಂಡು ಪೋಪನಲ್ಲಿ ಏನೆಂದರೆ, ನಮ್ಮ ಒಂದು ಜೈಲಿನಲ್ಲಿ ಸಾಧಾರಣ 450 ಯೌವನಸ್ಥರು ಮತ್ತು ತುಂಬಿಕೊಂಡಿದ್ದಾರೆ. ಈ ಯುವಕರು ನಮ್ಮ ಜೈಲಿನಲ್ಲಿ ತುಂಬಿದ್ದಾರೆ. ಇವರನ್ನು ನೋಡಿಕೊಳ್ಳಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ನೀವು ನಿಮ್ಮ ಸಭೆಯ ಯಾವುದಾದರೂ ಸಭೆಯ ಸಹಾಯದಿಂದ ನೆರವಿನಿಂದ ಈ ಜೈಲನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಇದರಿಂದಾಗಿ ಈ ಯೌವನಸ್ಥರು ಮುಂದೆ ಪರಿವರ್ತನೆಗೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಅವರನ್ನು ಮಾರ್ಪಡಿಸಲಿಕ್ಕೆ ರೂಪಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟು ಎಂದು ಈ ಪೊಲೀಸ್ ಇಲಾಖೆಯಿಂದ ಬಂದ ಈ ಪತ್ರದಲ್ಲಿ ಹೀಗೆ. ಇದನ್ನು ನೋಡಿದ ಪೋಪುಗಳು, ಮುಂದಿನ ಪೋಪುಗಳು, ಪೋಪ್ ಪಿಯೂಸ್ 6ನೇವರು, ಅವರು ತಡ ಮಾಡದೆ ಈ ಒಂದು ವಿಷಯವನ್ನು ಬೀರವನ್ನು ತೆಗೆದುಕೊಂಡು ಅಲ್ಲಿ ಅವರ ಇಟಲಿಯಲ್ಲಿದ್ದ ಒಂದು ಫೇಮಸ್ ಪ್ರಖ್ಯಾತ ಸಭೆ ಅಂದರೆ ಡಾನ್ ಬಾಸ್ಕೋ ಸಭೆಯವರಿಗೆ ಕರೆದು ಹೇಳಿದರು, ನೀವು ಈ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾಗಿದೆ, ಇದು ದೊಡ್ಡ ಚಾಲೆಂಜನ್ನು ನೀವು ತಿಳ್ಕೊಳ್ಬೇಕು ಅಂತ ಕೇಳಿಕೊಂಡು ಡಾನ್ ಬಾಸ್ಕೋ ಸಭೆಯ ಯಾಜಕರು ಮಾದಸ್ಥರು ಹೋಗಿ ಆ ಜೈಲಿನ ಭೇಟಿ ಮಾಡಿ ಆ ಕೆಲಸವನ್ನು ತೆಗೆದುಕೊಂಡರು. ಅಲ್ಲಿ ಇದ್ದಂಥ ಬಿಲ್ಡಿಂಗ್ಗಳನ್ನು ಸರಿಪಡಿಸಿ ಸಂಪೂರ್ಣವಾದ ಆ ಜೈಲಿನ ಒಂದು ಜೈಲಿನ ಒಂದು ವಾತಾವರಣವನ್ನು ಚೇಂಜ್ ಮಾಡಿಬಿಟ್ಟು ಒಳ್ಳೆಯ ಒಂದು ಹಾಸ್ಟೆಲ್ ಥರ ಮಾಡಿದ್ರು, ಒಂದು ತರಬೇತಿ ಕೇಂದ್ರದಾಗಿ ಮಾಡಿದ್ರು. ಅಲ್ಲಿ ಒಂದು ಕೋಣೆ ಇತ್ತು. ಆ ಒಂದು ಕೋಣೆ, ಖಾಲಿ ಕೋಣೆಯಲ್ಲಿ ಒಬ್ಬ ಹುಡುಗ ಸುಸೈಡ್ ಮಾಡಿದ. ಜೈಲಿನಲ್ಲಿ ಕೋಣೆಯಲ್ಲಿ ಒಬ್ಬ ಹುಡುಗ ಸುಸೈಡ್ ಮಾಡಿದ. ಅವನಿಗೆ ಅಲ್ಲಿ ಗೋಡೆಯಲ್ಲಿ ಬರೆದಿದ್ದ, ಹೇಗೆ ಬರೆದಿದ್ದ, ನನ್ನ ರಕ್ತದಲ್ಲಿ ಬರೆದಿದ್ದ ಒಂದು ಬಾಟಲಿಯ ಗಾಜು ತೆಗೆದುಕೊಂಡು ಅವನ ನೆರಳಿಗೆ ಬ್ಲಡ್ ಬರುವಾಗಿ ಮಾಡಿ ಆ ಗೋಡೆಯಲ್ಲಿ ಬರೆದಿದ್ದ, ಏನಂದರೆ ತಾಯಿ ಇಲ್ಲದ ಜೀವನ ವ್ಯರ್ಥ.
ವ್ಯರ್ಥ, ತಾಯಿಲ್ಲದ ಜೀವನ ವ್ಯರ್ಥ ಅಂತ ಬರೆದಿದ್ದಾರೆ. ಇವರಿಗೆ ಡಾನ್ ಬಾಸ್ಕೋ ಪಾದಿಸರಿಗೆ ಆ ಕೋಣೆಯನ್ನು ಅವರಿಗೆ ಸಣ್ಣ ಒಂದು ಪ್ರೇಯರ್ ಮಾಡಿದರು. ಅದನ್ನು ಅಲ್ಲಿ ಇಟ್ಟು ಶಬ್ದಗಳನ್ನು ಮತ್ತೆ ದೊಡ್ಡ ಮಾತೆ ಮರಿಯಮ್ಮನವರ ಮೂರ್ತಿಯನ್ನು ಆ ಪ್ರೇಯರ್ ಕೋಣೆಯಲ್ಲಿ ಸೆಂಟರಲ್ಲಿ ಇಟ್ಟರು. ಅದು ಆ ಕೋಣೆ ಸಾಧಾರಣ ಎಲ್ಲರಿಗೆ ಬರುವಂಥ ಒಂದು ದಾರಿಯಲ್ಲಿ ಎಲ್ಲ ಜೈಲುವಾಸಿಗಳು ಬಂದು ಈ ಕೋಣೆಯ ಹತ್ರ ಬಂದು ಮತ್ತೆ ಮರಿಯಮ್ಮನವರು ನೋಡಿ ಆ ವಾಕ್ಯವನ್ನು ಓದಿ ತಾಯಿಲ್ಲದ ಜೀವನ ವ್ಯರ್ಥ ಬರೆದನ್ನು ನೋಡಿ ಆದರೆ ಅಲ್ಲಿದ್ದ ಮಾತು ಮರಿಯಮ್ಮನವರನ್ನು ಕೈ ಮುಗಿಯಲಿಕ್ಕೆ ಶುರು ಮಾಡಿದರು. ನಮಗೆ ಈಗ ಜೈಲಿನಲ್ಲಿ ಜೈಲುವಾಸಿಗಳಿಗೆ ತಾಯಿ ಅಂದರೆ ಯಾರು? ಮಾತೆ ಮರಿಯಮ್ಮ. ಇನ್ನು ತಾಯಿ ಇಲ್ಲ ಅಂತ ಯಾರು ಹೇಳಲಿಕ್ಕಿಲ್ಲ, ನಮಗೆ ತಾಯಿ ಅಂತ ಇದ್ದಾರೆ. ಹಾಗೆ ಆ ಒಂದು ಸಂದೇಶದಲ್ಲಿ ಜನರಿಗೆ ಈ ಜೈಲುವಾಸಿಗಳಿಗೆ ಗೊತ್ತಾಯಿತು. ಮತ್ತು ಕ್ರಮೇಣ ಆ ಜೈಲು ಪರಿವರ್ತನೆಗೊಂಡು ಡಾನ್ ಬಾಸ್ಕೋ ಅವರ ತರಬೇತಿ ಕೇಂದ್ರ. ಇದು ವಾಸ್ತವಿಕ ಒಂದು ಘಟನೆ. ಪ್ರೀತಿಯ ಸಹೋದರ ಸಹೋದರಿಯರ ಮಕ್ಕಳೇ, ಆ ಒಂದು ವಾಕ್ಯವನ್ನು ತೆಗೆದುಕೊಂಡು ನಾನು ಸ್ವಲ್ಪ ಬದಲಾವಣೆ ಮಾಡ್ತೇನೆ. ಶಿಕ್ಷಕಿ ಇಲ್ಲದ ಮಕ್ಕಳ ವಿದ್ಯಾರ್ಥಿಗಳ ಜೀವನ ವ್ಯರ್ಥ ಅಂತ. ಶಿಕ್ಷಕರು ಇತ್ತೀಚಿನ 200 ಶತಮಾನಗಳಿಂದ ಯಾವಾಗ ನೋಡಿ ವಿದ್ಯೆಯ ಸಾಮೂಹಿಕ ವಿದ್ಯಾರ್ಥಿ ಪ್ರಾರಂಭವಾಯಿತು ಅಂದರೆ ಪ್ರಮಾಣದಲ್ಲಿ ಲಾರ್ಜ್ ಸ್ಕೇಲ್ ಎಜುಕೇಷನ್ ಯಾವಾಗ ಸ್ಟಾರ್ಟ್ ಆಯಿತು ಅದರಿಂದ ಈ ಶಿಕ್ಷಕರ ಪಾತ್ರ ನಮಗೆ ಗೊತ್ತಾಗ್ತದೆ. ಒಂದು ಮಗುವನ್ನು ಹೇಗೆ ಒಬ್ಬ ಕುಂಬಾರ ಮಣ್ಣನ್ನು ತೆಗೆದು ಒಳ್ಳೆಯ ಮಡಕೆಯ ಒಳ್ಳೆಯ ಮೂರ್ತಿಯನ್ನಾಗಿ ಪರಿವರ್ತಿಸ್ತಾನೆ, ಅಂಥ ಕೆಲಸ ಅಂತ ಜವಾಬ್ದಾರಿಯನ್ನು ಒಬ್ಬ ಶಿಕ್ಷಕರು ಮಾಡ್ತಾರೆ. ವಿದ್ಯಾರ್ಥಿಗಳು ಬರುವಾಗ ಅವರಲ್ಲಿ ಅವರ ಏನೂ ತಲೆಯಲ್ಲಿ ಇರುವುದಿಲ್ಲ ಅಂತ ನಾವು ಭಾವಿಸ್ಬೋದು. ಆದರೆ ಆ ವಿದ್ಯಾರ್ಥಿ ಶಾಲೆಗೆ ಪ್ರವೇಶದಿಂದ ಶಾಲೆಯನ್ನು ಮುಗಿಸಿ ವಾಪಸ್ ಹೊರಗೆ ಹೋಗುವಾಗ ಒಂದು ಒಳ್ಳೆಯ ಸುಸಂಸ್ಕೃತ ವಿದ್ಯಾವಂತ ಒಂದು ಯವನಸ್ಥನಾಗಿರುವ ಒಂದು ಜವಾಬ್ದಾರಿಯ ಒಂದು ಯವನಸ್ಥನಾಗಿರುವ ಹೊರಗೆ ಬರ್ತಾನೆ. ಇದು ಯಾರಿಂದ ಸಾಧ್ಯ ಇದೆ? ಒಬ್ಬ ಶಿಕ್ಷಕರಿಂದ ಸಾಧ್ಯ ಇದೆ. ಹೀಗೆ ಶಿಕ್ಷಕರು ಏನು ಮಾಡ್ತಾರೆ? ಒಂದೆರಡು ಕೆಲಸಗಳೆಲ್ಲ 106 ಕೆಲಸಗಳನ್ನು ಮಾಡ್ತಾರೆ. ಭಾವಿಸ್ಬೋದು ಜನ ಶಿಕ್ಷಕರು ಕೇವಲ ವಿದ್ಯಾರ್ಥಿಗಳ ಮಾತ್ರ ಮಾಡ್ತಾರೆ, ಅಂದರೆ ಭೌತಿಕ ಬೆಳವಣಿಗೆ ಮಾತ್ರ ಅಲ್ಲ, ಸರ್ವಾಂಗೀಣ ಡೆವಲಪ್ಮೆಂಟ್, ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ದುಡಿತಾರೆ. ಮಕ್ಕಳಲ್ಲಿ ವ್ಯಾಲ್ಯೂಸ್ಗಳನ್ನು, ಮೌಲ್ಯಗಳನ್ನು ರೂಪಿಸುವುದರಲ್ಲಿ, ಮಕ್ಕಳಿಗೆ ಮಾನಸಿಕ ಇಮೋಷನಲ್ ಡೆವಲಪ್ಮೆಂಟ್ ಆಗುವಾಗೆ, ಒಂದು ಜವಾಬ್ದಾರಿಯಿಂದ ಪ್ರತಿಕ್ರಿಯೆ ನೀಡುವಾಗೆ, ಹುಚ್ಚರಾಗಿಲ್ಲ, ಸುಸಂಸ್ಕೃತ ರೀತಿಯಲ್ಲಿ ಒಂದು ಜವಾಬ್ದಾರಿಯಲ್ಲಿ ಜನಗಳನ್ನು ರೂಪಿಸುವಲ್ಲಿ ಶಿಕ್ಷಕರು ಅವರ ಪಾತ್ರ ವಹಿಸ್ತಾರೆ. ಹೀಗೆ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಸಮಯ ಇಲ್ಲ, ಜಾಸ್ತಿ ಸಮಯ, ದಿವಸದ 8ರಿಂದ 10 ಗಂಟೆ ತನಕ ವಿದ್ಯಾರ್ಥಿಗಳು ಶಿಕ್ಷಕರ ಸಮ್ಮುಖದಲ್ಲಿ ಅಥವಾ ಶಾಲೆಗೆ ಕಳೀತಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಸಂಪೂರ್ಣ ವಿದ್ಯೆ ಕಲಿತು ಹೊರಗೆ ಬರುವಾಗ ಒಂದು ಉತ್ತಮ ಜನಾಂಗವೇ ಸೃಷ್ಟಿಯಾಗಿದೆ. ಹೀಗೆ ಒಂದು ಶಿಕ್ಷಕರ ಪಾತ್ರ ವಿಶೇಷ, ತಾಯಿಗಿಂತ ಜಾಸ್ತಿ ಪಾತ್ರ ಅಂತ ಹೇಳ್ಬೋದು. ಯಾಕಂದರೆ ಈ ದಿನಗಳಲ್ಲಿ ತಂದೆ ತಾಯಿಯವರಿಗೆ ಪುರುಸೋದಿಲ್ಲ ಮಕ್ಕಳ ಜೊತೆ ಕಲಿಸಲಿಕ್ಕೆ, ಮಕ್ಕಳ ಜೊತೆ ಇರಲಿಕ್ಕೆ, ಮಕ್ಕಳನ್ನು ತಿದ್ದಲಿಕ್ಕೆ ಯಾವುದೇ ರೀತಿಯಿಂದ. ಅದನ್ನು ಕೆಲವು ತಂದೆ ತಾಯಿಯವರ ಬಳಿಯಲ್ಲಿದ್ದ ಮಕ್ಕಳು ಹಾಳೇ ಅಷ್ಟು ಜವಾಬ್ದಾರಿ ಅನ್ನೋದು ಬೇಜವಾಬ್ದಾರಿಯೇ ಇರುತ್ತದೆ. ಹೀಗೆ ಯಾವ ಕೆಲವು ಸಲ ನಾವೀಗ ಮನೆತನ ನೋಡುವುದರ ಬದಲು ಯಾವ ಶಾಲೆಯನ್ನು ನಾವು ನೋಡ್ತಾ ಇದ್ದೇವೆ. ಮುಂದಕ್ಕೆ ಹೋಗುವಾಗ ಮಕ್ಕಳು ಕಾಲೇಜಿಗೆ ಹೋಗುವಾಗ ಯಾವ ಸ್ಕೂಲಿಂದ ಬಂದಿದ್ದೀವಿ, ಆ ಒಂದು ಶಾಲೆ ಪರವಾಗಿಲ್ಲ, ನಮ್ಮ ಶಾಲೆಗೆ ಜಾಯಿನ್ ಆಡು ಅಂತ ಹೇಳ್ತಾರೆ, ನಮ್ಮ ಕಾಲೇಜಿಗೆ ಜಾಯಿನ್ ಆಡು ಅಂತ ಹೇಳ್ತಾರೆ. ಹೀಗೆ ವಿದ್ಯಾಸಂಸ್ಥೆ ಒಂದು ಜೀವನದಲ್ಲಿ ಮಾಡುವಂಥದ್ದು, ಬದಲಾವಣೆ ತರುವಂಥದ್ದು ಇದು ಕೆಲಸ ಉತ್ತಮ ಶಿಕ್ಷಕರಿಂದ ನಡೀತದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈ ಶಿಕ್ಷಕರ ಪಾತ್ರ ಈ ರೀತಿ ಉಂಟು. ನಮ್ಮ ಜೀವನದಲ್ಲಿ ದೇವರ ಅನುಭವ ನಾವು ಪಡೆದರೆ ನಾವು ಹಾಗೆಯೇ ಉಳಿಯುವುದಿಲ್ಲ, ನಾವು ಸಂಪೂರ್ಣವಾಗಿ ಪರಿವರ್ತನೆಗೊಳ್ಳುತ್ತೇವೆ.
ನಮ್ಮ ಜೀವನದ ದಿಶ ಬದಲಾಗ್ತದೆ, ದಿಕ್ಕು ಬದಲಾಗ್ತದೆ. ನಾವು ಅನೇಕ ಉದಾಹರಣೆಗಳನ್ನು ಪವಿತ್ರ ಗ್ರಂಥದಲ್ಲಿ ನೋಡ್ತೀವಿ. ಇವತ್ತು ಓದಿದ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರು ಎಲಿಜಬೆತ್ಗೆ ಹೋದಾಗ ಅಲ್ಲಿ ಎಲಿಜಬೆತ್ತರ ಗರ್ಭದಲ್ಲಿರುವ ಕೂಸಿನಲ್ಲಿ ಪವಿತ್ರ ಆತ್ಮ ಬಂತು. ಆ ಕೂಸು ಮುಂದೆ ಒಬ್ಬ ದೊಡ್ಡ ಪ್ರವಾದಿಯಾಗಿ ಮಾರ್ಪಾಡು ಹೊಂದಿದ್ರು. ನಮ್ಮ ಜೀವನದಲ್ಲಿ ಕೂಡ ಹಾಗೆ ಯಾವಾಗ ನಾವು ದೇವರ ಅನುಭವವನ್ನು ಪಡೆಯುತ್ತೇವೆ ನಮಗೆ ಪರಿವರ್ತನೆ ಆಗ್ತದೆ. ಎಷ್ಟೋ ಸಲ ನಾವು ಚರ್ಚಿನಲ್ಲಿ ಬಂದರು, ಎಷ್ಟೋ ತೀರ್ಥಯಾತ್ರೆಯನ್ನು ಕೈಗೊಂಡರು, ಪರಿವರ್ತನೆ ಬರುವುದಿಲ್ಲ. ಎಷ್ಟು ವಿದ್ಯಾವಂತರಾದರೂ ಮನಸ್ಸಿನಲ್ಲಿ ಸೇವಾ ಮನೋಭಾವ ಬರುವುದಿಲ್ಲ. ಒಂದು ಜನರಿಗೆ ಬೇರೆಯವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದು ಯಾವಾಗ ಬರ್ತದಂದರೆ ಯಾವಾಗ ದೇವರು ನಮ್ಮಲ್ಲಿ ಆಗಮಿಸಿ ಪರಿವರ್ತನೆ ಮಾಡ್ತಾರೆ, ಆಗ ಸಾಧ್ಯ ಇರ್ತದೆ. ಅದೇ ರೀತಿ ನಾನು ಹೇಳ ಬಯಸ್ತೇನೆ, ನಮ್ಮ ಶಿಕ್ಷಕಿ, ಹಿರಿಯ ಶಿಕ್ಷಕಿಯಾಗಿದ್ದ ಇತರ ಬೇಡಿಸವರು ಅವರಲ್ಲಿರುವಂಥ ಭಕ್ತಿ ಹಾಗೂ ವಿಶ್ವಾಸ, ದೇವರ ಮೇಲಿರುವಂಥ ಪ್ರೀತಿ, ಇದರಿಂದಾಗಿ ಅವರು ಆ ಪ್ರೀತಿಯನ್ನು ಪಡೆದುಕೊಂಡವರು ಮಕ್ಕಳಲ್ಲಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅವರಿಗೆ ಆ ಪ್ರೀತಿಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಹಾಗೂ ಒಂದು ವಿದ್ಯಾಸಂಸ್ಥೆಯಲ್ಲಿ ಅವರ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಟೀಚರ್ ಗೀತಾರವರು ಈ ಶಾಲೆಯಲ್ಲಿ ಅವರ ಜೀವನವನ್ನು ಮುಗಿಸಿ ಮುಂದಕ್ಕೆ ಹೋಗುತ್ತಿರುವಾಗ ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಕೂಡ ಈ ಒಂದು ಶಿಕ್ಷಕಿಯ ಪಾತ್ರವನ್ನು ಅರ್ಥ ಮಾಡಿಕೊಂಡು ಒಂದು ಧನ್ಯತಾ ಮನೋಭಾವದಿಂದ ಬಾಳಲು, ಅವರಿಂದ ಪಡೆದಂಥ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಅದರ ಪ್ರಕಾರ ನಾವು ಬೆಳೆಯಲು ನಾವು ನಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡೋಣ. ಹಾಗೂ ಈ ಪೂಜೆ ಸಂದರ್ಭದಲ್ಲಿ ಟೀಚರ್ ಗೀತಾರವರಿಗೆ ಕರ್ತರು ಉತ್ತಮ ಆರೋಗ್ಯವನ್ನು ಕರುಣಿಸಲಿ. ಜೀವನಕ್ಕೆ ಬೇಕಾದ ವರಗಳನ್ನು ಕೊಟ್ಟು ಮುನ್ನಡೆಸಿರಿ. ಎಮಿತಾ ಟೀಚರ್ ಅವರ ಕುಟುಂಬದವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ವೃದ್ಧಾಪ್ಯ ಜೀವನವನ್ನು ಸಾಗಿಸುತ್ತಿರುವ ಅವರ ಮಾತಾಪಿತರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಜೀವನಕ್ಕೆ ಬೇಕಾದ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಶಾಲೆಯ ಪ್ರಗತಿಗೆ ದುಡಿಯುವ ನಮ್ಮ ಮುಖ್ಯೋಪಾಧ್ಯಾಯರನ್ನು, ಸಹ ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು ಅರಸರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಶಾಲೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಧನ ಸಹಾಯ ಮಾಡಿದ ಉದಾರ ಮನಸ್ಸಿನ ದಾನಿಗಳನ್ನು ಅರಸಿರಿ. ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಹಾಗೂ ಜೀವನದಲ್ಲಿ ನಿಮ್ಮ ವರಗಳನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇವೆ. ಈ ಬಲಿಪೂಜೆಯನ್ನು ಅರ್ಪಿಸಿದ ಒಂದನೆಯ ಫಾದರ್ ಎಲಿಯಾಸ್ ಡಿಸೋಜ ಹಾಗೂ ಅವರನ್ನು ಜೊತೆಗೂಡಿದ ಎಲ್ಲ ಗುರುಗಳು ಹಾಗೂ ಬಲಿಪೂಜೆಗೆ ಹಾಜರಿರುವ ಸಮಸ್ತರನ್ನು ನಿಮ್ಮ ವರಗಳಿಂದ ತುಂಬಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲದೆ, ಆರೋಗ್ಯದ ಅಥವಾ ಇನ್ನಿತರ ಯಾವುದೇ ಸಮಸ್ಯೆ ಇಲ್ಲದೆ ಅವರು ಉತ್ತಮ ಶಿಕ್ಷಣವನ್ನು ಪಡೆಯುವಂತಾಗಲಿ, ಉತ್ತಮ ಭವಿಷ್ಯವನ್ನು ರೂಪಿಸುವಂತಾಗಲಿ ಹಾಗೂ ನಮ್ಮ ಶಾಲಾ ಎಲ್ಲ ಶಿಕ್ಷಕರುಗಳಿಗೂ ಕೂಡ ನಿಮ್ಮ ಪ್ರಭಾವಗಳನ್ನು, ಉತ್ತಮ ಆರೋಗ್ಯವನ್ನು, ಎಲ್ಲ ಆಶೀರ್ವಾದಗಳನ್ನು ಅವರನ್ನು ಕರುಣಿಸಿರಿ ಹಾಗೂ ನಮ್ಮೆಲ್ಲರನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. Yes.
ಸ್ತುತಿ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಆ ಪಾತ್ರರಾದ ನಮಗೆ ನೀವು ಕರುಣಿಸಿದ ವರದಾನಗಳನ್ನು ನಿಮ್ಮ ನಾಮದ ಮಹಿಮೆಗಾಗಿ ನಿಮಗೆ ಹಿಂದಿರುಗಿಸುವಂತಾಗಲೆಂದು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತನು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಭು ನೀವು ನಿಜವಾಗಿ ಪರಿಶುದ್ಧರಲ್ಲಿ ಪ್ರಶಸ್ತಿಗೆ ಸಮಸ್ತವು ನಿಮ್ಮನ್ನು ಸೃಷ್ಟಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನೇಕಾಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರನಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆರೋಗ್ಯವನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ಎಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸೃಷ್ಟಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಅವರ ಪುನರಾಗಮನವನ್ನು ನಡೆಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಿ ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮರಾಗುವಂತೆ ಅನುಗ್ರಹಿಸಿರಿ. ಅವರೇ ನಿಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮೇಲಾಗಿ ಈ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ
ಪುನೀತ ಪ್ರೇಕ್ಷಕರೊಂದಿಗೂ ಮಹಿಮಾಭರಿತ ರಕ್ತಸಾಕ್ಷಿಗಳೊಂದಿಗೂ ಅವರೊಂದಿಗೆ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಇಂದು ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಳಗೆ ಸಂಧಾನಗೊಳಿಸುವ ಈ ಕರುಣೆಯಾಗಿ ಲೋಕದ ಶಾಂತಿಯ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಎಲೋಷಿಯಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಮಾಡಿ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳೆಲ್ಲರನ್ನು ಕರುಣೆಯಿಂದ ನಿಮ್ಮೊಳಗೆ ಮುಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು, ನಮ್ಮ ಕುಟುಂಬಗಳ ಸರ್ವರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ. ಅದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಳೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತನಾದ ದೇವರೇ, ಪವಿತ್ರಾತ್ಮನ ಐಕ್ಯದಲ್ಲಿ ಸರ್ವಗೌರವಮಯವನ್ನು ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರು ನಮಗೆ ದೇವರ ಪ್ರಾರ್ಥಿಸಲು ಒಂದು ಪರಲೋಕದ ಪ್ರಾರ್ಥನೆಯನ್ನು ಬೋಧಿಸಿದ್ದಾರೆ. ಈ ಪ್ರಾರ್ಥನೆ ಮೂಲಕ ನಮಗೆ ಇರುವಂಥ ಎಲ್ಲ ಬೇಡಿಕೆಗಳನ್ನು ನಾವೀಗ ದೇವರ ಮುಂದೆ ಇಡೋಣ. ನಮ್ಮ ಆಹಾರವನ್ನು ನಮಗೆ ನಮಗೆ ಮಾಡಿದಂತೆ ನಾವು ಶ್ರಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೀಳುಗಳಿಂದ ನಮ್ಮನ್ನು ರಕ್ಷಿಸಿದರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾಗಮನವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪ್ರೇಕ್ಷಕರಿಗೆ ನಿಮ್ಮ ಪ್ರೇಕ್ಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳ ರಕ್ಷಣೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿ ಐಕ್ಯಮತ್ತನ್ನು ದಯಪಾಲಿಸಿರಿ. ದಯಪಾತ್ರರು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಶಾಂತಿಯನ್ನು ಪರಸ್ಪರ ಒಬ್ಬರನ್ನೊಬ್ಬರಿಗೆ ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು.
ಕುರಿಮರಿಯ ಭೋಜನಕ್ಕೆ ಆಹ್ವಾನಿದರು. ನಾವೆಲ್ಲರೂ ಭಾಗ್ಯವಂತರು. ನಮಗೆ ಆಧ್ಯಾತ್ಮಿಕ ಆಹಾರವನ್ನು ನೀಡಿದ್ದೀರಿ. ಧೈರ್ಯದ ಹಾಗೂ ಸಂತೋಷದ ಈ ಕೊಡುಗೆಗಳಿಂದ ದೃಢ ಹೊಂದಿರುವ ನಾವು ಅಧಿಕ ಭಕ್ತಿಯಿಂದ ನಿಮ್ಮ ಸೇವೆಗೆ ಇನ್ನೂ ಅನೇಕ ಆಶೀರ್ವಾದಗಳನ್ನು ನಿಮ್ಮಿಂದ ಪಡೆಯಲು ಪಾತ್ರರಾಗುವಂತೆ ಅನುಗ್ರಹಿಸಿ. ಶಿಕ್ಷಕಿ ವೃತ್ತಿಯಿಂದ ನಿವೃತ್ತಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಸಮಾರಂಭವನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಮೊದಲಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಸೇವೆಯನ್ನು ಕೊಂಡಾಡುವ ಈ ಬಲಿಪೂಜೆಯನ್ನು ನಾವು ಅರ್ಪಿಸಿದ್ದೇವೆ. ಈ ಬಲಿಪೂಜೆಯನ್ನು ನಮ್ಮೊಂದಿಗೆ ಅರ್ಪಿಸಿ ನಮ್ಮ ಟೀಚರ್ಗೋಸ್ಕರ ಪ್ರಾರ್ಥಿಸಿದ ಹಾಗೂ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದ ಪ್ರಧಾನ ಗುರುಗಳಾಗಿ ಬಲಿಪೂಜೆಯನ್ನು ಅರ್ಪಿಸಿದಂಥ ನಿತ್ಯಾನಂದ ನಗರದ ಪ್ರಧಾನ ಧರ್ಮಗುರುಗಳಾದಂಥ 1ನೇ
ನಿವೃತ್ತಿ ಹೊಂದಿರುವ ಈ ಸಂದರ್ಭದಲ್ಲಿ ನಾವು ಅವರಿಗೆ ವಿದಾಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಮತಿ ಎಮಿತಾ ಮೇಗರ್ಸ್ ಸೇವೆಗೆ ಸೇರಿದ ನಂತರ ಅವರಿಗೆ ಮೊದಲನೇ ಬಾರಿ ವಿದಾಯ ಸಮಾರಂಭ. ಅನೇಕ ಮಂದಿ ಶಿಕ್ಷಕರಿಗೆ ಪದೇ ಪದೇ ಈ ವಿದಾಯ ಸಮಾರಂಭ ಆಗ್ತಾ ಇದೆ, ವರ್ಗಾವಣೆ ಆಗುವಾಗ ಅಲ್ಲಿ ವಿದಾಯ ಹೇಳೋದು, ಇಲ್ಲಿ ಬರೋದು. ಅಂತೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಾದರೆ ದೇವರ ಆಶೀರ್ವಾದ ಅಂತ ಇಂದು ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತೇವೆ. ನಲಿದಾಡು ಇಂದು ಸಂಭ್ರಮದ ಸುದಿನ, ಹೂಮಳೆ ಸುರಿಸಿಸುವಲ್ಲಿ ಹಾಡು ಇಂದು ಸುಮಧುರ ಸುಸಮಯ. ನಲ್ಲಿ ನಲಿದು ಹೆಜ್ಜೆ ತಾಳದಿಂದ ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ ಸ್ವಾಗತ ಕೋರು ನೀ ಮನವೇ, ಸ್ವಾಗತ ಕೋರು ನೀ. ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ ಓ ಗರಿಗೆದರಿ ನವಿಲು ನಲಿದಿದೆ ಮಧುರ ಮಳೆಗೆ, ಸೂರ್ಯ ಕಿರಣಕ್ಕೆ ಹೂವೊಂದು ಅರಳಿದೆ ಪರಿಮಳ ಎಮಗೆ. ಇಂದು ನಿಮ್ಮಯ ಗಮನ
ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಓ ಓ ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ನಿಮ್ಮ ಮನ ಮಧುರ ನಮ್ಮ ಬದುಕಿಗೆ ಆದರ್ಶರಾಗುವ ನಿಮ್ಮ ನಡೆ ಅಮರ ಇಂದು ನಿಮ್ಮ ಬರುವಿಕೆ ತಂದಿದೆ ಹರುಷ ನಿಮ್ಮ ಬರುವಿಕೆ ತಂದಿದೆ ಹರುಷ ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಹೋ ನೆನಪುಗಳು ಮಾತ್ರ. ಹೌದು, ಇಂದು ಶ್ರೀಮತಿ ಯಮಿತಾ ವೇಗಸ್ರವರು ಬಯಸಿದ ಸ್ವಇಚ್ಛಾ ನಿವೃತ್ತಿಯ ಈ ಶುಭ ಗಳಿಗೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ. ಸದಾ ಗಾಂಭೀರ್ಯ ವದನ, ಗಾಂಭೀರ್ಯತೆಯಲ್ಲೂ ಮುಗುಳ್ನಗೆ, ಮಕ್ಕಳೊಡನೆ ಮಕ್ಕಳಾಗಿ ಬೆರೆಯುವ ನಮ್ಮ ಸ್ಥಳೀಯ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ರೆವರೆಂಡ್ ಫಾದರ್ ಸ್ಟ್ಯಾನಿ ಪಿಂಟೋರವರಿಗೆ ನಾನು ಮುಖ್ಯೋಪಾಧ್ಯಾಯಿನಿ ಹಾಗೂ ಶಾಲಾ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೆಲ್ಲರನ್ನು ಸ್ವಾಗತಿಸಿದ ಶ್ರೀಮತಿ ಅನಿತಾ ಡೈನಾ ವೇಗಸ್, ನಿಮಗೂ ಇಂದಿನ ಕಾರ್ಯಕ್ರಮಕ್ಕೆ ಇಂದು ಶಿಕ್ಷಕಿ ವೃತ್ತಿಯಿಂದ ನಿವೃತ್ತಿಯಾಗಲಿರುವ ಶ್ರೀಮತಿ ಯಮಿತಾ ವೇಗಸ್ರವರ ವಿದ್ಯಾರ್ಥಿಯಾಗಿ ಹಾಗೂ ಪ್ರಸ್ತುತ ಸಹಶಿಕ್ಷಕಿಯಾಗಿ ಕಳೆದ ಹಲವು ವರ್ಷಗಳ ಆತ್ಮೀಯ ಒಡನಾಡಿಯಾಗಿದ್ದು ಅವರ ವ್ಯಕ್ತಿತ್ವವನ್ನು ಅರಿತ ನಾನು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಗುರುವನ್ನು ಈ ರೀತಿಯಾಗಿ ವರ್ಣಿಸಿದ್ದಾರೆ: ಗು ಎಂದರೆ ಅಜ್ಞಾನ, ರು ಎಂದರೆ ಹೋಗಲಾಡಿಸುವುದು. ಅಂತಹ ಗುರುವಾಗಿರುವ ಇವರು ಶಿಕ್ಷಣ ಸೇವೆಯಲ್ಲಿ 40 ವರ್ಷಗಳನ್ನು ಪೂರೈಸಿ ವೃತ್ತಿ ಜೀವನಕ್ಕೆ ವಿದಾಯ ಹೇಳುತ್ತಿದ್ದಾರೆ. ಇವರೊಂದಿಗೆ 24 ವರ್ಷಗಳ ಒಡನಾಟ ನನ್ನದಾಗಿದೆ. ಇವರು ನನಗೆ ತುಂಬ ನೆಚ್ಚಿನ ಶಿಕ್ಷಕಿಯಾಗಿದ್ದರು. ಗಣಿತ ವಿಷಯ ಬೋಧನೆಯಲ್ಲಿ ಹಾಗೂ ಚಿತ್ರಕಲೆಯಲ್ಲಿ ಇವರದು ಎತ್ತಿದ ಕೈ. ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ವಿಜ್ಞಾನ ಪಾಠ ಎಂದಾಕ್ಷಣ ನಮಗೆ ಸಂತೋಷ, ಯಾಕೆಂದರೆ ಪ್ರಯೋಗಗಳ ಮೂಲಕ ವಿಷಯವನ್ನು ದೃಢಪಡಿಸುತ್ತಿದ್ದರು. ಮುತ್ತಿನಂತಿರುವ ಇವರ ಅಕ್ಷರಗಳು ನನ್ನ ಶಿಕ್ಷಣದ ಹಾದಿಗೆ ಪ್ರೇರಣೆಯಾಗಿವೆ. ಸಹ ಶಿಕ್ಷಕರೊಡನೆ ಇವರು ಅನ್ಯೋನ್ಯವಾಗಿ ಹೊಂದಾಣಿಕೆಯಿಂದ ಇದ್ದರು. ಮುಖ್ಯ ಶಿಕ್ಷಕಿಯವರ ಅನುಪಸ್ಥಿತಿಯಲ್ಲಿ ಇವರು ಮುಂದಾಳತ್ವವನ್ನು ವಹಿಸಿ ಎಲ್ಲರನ್ನೂ ಒಂದುಗೂಡಿಸಿ ಶಾಲಾ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದರು. ಇದು ನಾನು ಅವರಲ್ಲಿ ಕಂಡ ವಿಶೇಷ ಗುಣ.
ಪಾಠ ಬೋಧನೆಯಲ್ಲಿ ನಮಗೆ ಏನಾದರೂ ಸಮಸ್ಯೆ ಎದುರಾಗಿ ಅವರಲ್ಲಿ ಸಲಹೆ ಕೇಳಿದಾಗ ಪೂರ್ಣ ಮನಸ್ಸಿನಿಂದ ಸಹಕರಿಸುತ್ತಿದ್ದರು. ಕೆಲಸದಲ್ಲಿ ಅಚ್ಚುಕಟ್ಟುತನ, ನಡೆ ನುಡಿ, ಪ್ರಾಮಾಣಿಕತೆ, ಉಡುಗೆ ತೊಡುಗೆಯಲ್ಲಿ ಸರಳತೆ ಇಂತಹ ಉತ್ತಮ ಅಂಶಗಳು ಅವರಲ್ಲಿದ್ದು ಅವುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಲು ಅವರು ಪ್ರೇರಣೆಯಾಗಿದ್ದಾರೆ. ಕಠಿಣವಾದ ಕೆಲಸಗಳನ್ನು ನಿಪುಣತೆಯಿಂದ ಸಾಧಿಸಲು ಹುರಿದುಂಬಿಸುತ್ತಿದ್ದರು. ಇವರು ಸುಡುಕೋ ಬಿಡಿಸುವುದರಲ್ಲಿ ತುಂಬ ನಿಪುಣರು ಎಂದರೂ ತಪ್ಪಾಗಲಾರದು. ಇಂತಹ ಆದರ್ಶ ಶಿಕ್ಷಕಿಯ ಬಗ್ಗೆ ನನಗೆ ಮಾತನಾಡಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ. ಇವರು ಮೇ 31ರಂದು ನಮ್ಮ ಶಾಲೆಯಲ್ಲಿ ಕೊನೆಯದಾಗಿ ಸೇವೆ ನೀಡಿದ ದಿನವಾಗಿದ್ದು, ಅಂದು ತಮ್ಮಲ್ಲಿದ್ದ ಬೋಧನಾ ಉಪಕರಣಗಳನ್ನು ನನಗೆ ನೀಡಿ ತಮ್ಮ ಉದಾರ ಮನಸ್ಸನ್ನು ತೋರಿಸಿದ್ದಾರೆ. ಟೀಚರ್, ನಿಮ್ಮ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಹೋಲಿ ಏಂಜಲ್ಸ್ ನಿಮಗೆ ಎಲ್ಲ ಆಪತ್ತು ವಿಪತ್ತುಗಳಿಂದ ಕಾಪಾಡಿ ನಿಮ್ಮ ಜೊತೆ ಸದಾ ಇರಲಿ ಎಂದು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ನೆರೆದವರೆಲ್ಲರಿಗೂ ವಂದನೆಗಳು. ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು, ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ. ಶ್ರೀಮತಿ ಎಮಿತಾ ಎಫ್ ವೇಗಸ್ ಇವರ 40 ವರ್ಷಗಳ ಸಾರ್ಥಕ ಸೇವೆಗೆ ಕೃತಜ್ಞತಾ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಉಳ್ಳಾಳ ಗ್ರಾಮದ ಉಳ್ಳಾಳ ಹೊಯ್ಗೆ ಪ್ರದೇಶದಲ್ಲಿ ವಾಸಿಸುತ್ತಿರುವ ಶ್ರೀಮಾನ್ ಸೆಬೆಸ್ಟಿಯನ್ ವೇಗಸ್ ಮತ್ತು ಶ್ರೀಮತಿ ಕಾರ್ಮಿನ್ ಡಿಸೋಜಾ ಈ ದಂಪತಿಯ 5 ಮಕ್ಕಳಲ್ಲಿ 4ನೇ ಮಗಳಾಗಿ ದಿನಾಂಕ 20/2/1959ರಂದು ತಮ್ಮ ಜನನ. ಪ್ರಾಥಮಿಕ ಶಿಕ್ಷಣವನ್ನು ಟ್ರಾಯ್ ಐಲ್ಯಾಂಡ್ ಕಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ ಹೊಯ್ಗೆ, ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು, ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿ ಮುಗಿಸಿ ಶಿಕ್ಷಕಿ ತರಬೇತಿಯನ್ನು ಸೈಂಟ್ ಜೋಸೆಫ್ ಶಿಕ್ಷಕರ ತರಬೇತಿ ಕೇಂದ್ರ ಮಂಡ್ಯ ಇಲ್ಲಿ ಪಡೆದು 1978ರಲ್ಲಿ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿ ವೃತ್ತಿಯನ್ನು ಆರಂಭಿಸಿದ್ದೀರಿ. 40 ವರ್ಷಗಳ ಸೇವೆಯನ್ನು ಒಂದೇ ಶಾಲೆಯಲ್ಲಿ ವಿದ್ಯಾದಾನವನ್ನು ಮಾಡುತ್ತಾ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತಮ್ಮನ್ನು ಸನ್ಮಾನಿಸಲು ಹಾಗೂ ಸೇವೆಗಾಗಿ ಕೃತಜ್ಞತೆಯನ್ನು ಅರ್ಪಿಸಲು ನಮಗೆ ಅತೀವ ಹೆಮ್ಮೆ ಎನಿಸುತ್ತದೆ. 1988ರಲ್ಲಿ ಶ್ರೀಮಾನ್ ಜೋಸೆಫ್ ಡಿಸೋಜಾ ಇವರೊಡನೆ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ್ದೀರಿ. ತಮ್ಮ ಕುಟುಂಬದಲ್ಲಿ ಆದರ್ಶ ಪತ್ನಿಯಾಗಿ 2 ಮಕ್ಕಳ ತಾಯಿಯಾಗಿ ಆತ್ಮೀಯತೆ ಪಡೆದುಕೊಂಡ ತಾವು ಸಹೋದ್ಯೋಗಿಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀರಿ. ನಮ್ಮ ಸಂಸ್ಥೆಯಲ್ಲಿ 40 ವರ್ಷಗಳ ಶಿಕ್ಷಕ ವೃತ್ತಿ ಜೀವನದಲ್ಲಿ ಅಪಾರ ವಿದ್ಯಾರ್ಥಿ ವೃಂದ ಹಾಗೂ ಶಿಕ್ಷಕ ಬಳಗವನ್ನು ಪಡೆದಿದ್ದೀರಿ. ನಿಮ್ಮ ಸರಳವಾದ ಉಡುಗೆ ತೊಡುಗೆ ಹಾಗೂ ನಡಿಗೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಿದೆ. ತಾವು ಮಕ್ಕಳೊಡನೆ ಬೆರೆತು ಜ್ಞಾನದ ಹಾಗೂ ಮಾತೃ ಮಮತೆಯ ದಾರಿಯನ್ನೆರೆದ ರೀತಿ ನಿಜಕ್ಕೂ ಶ್ಲಾಘನೀಯ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಳಹದಿ ಹಾಕಿ 100 ಮಕ್ಕಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಟ್ಟಿಸಿದ ತಾವು ಭಾಗ್ಯವಂತರು. ಓರ್ವ ನಿಷ್ಠಾವಂತ ಶಿಕ್ಷಕಿಯಾಗಿ ಎಳೆಯರ ಮನವೊಲಿಸಿ ನಿಸ್ವಾರ್ಥತೆಯಿಂದ ಕಲಿಸಿದ ರೀತಿ ನಿಜಕ್ಕೂ ಅನುಕರಣೀಯ. ಪ್ರೀತಿ ವಿಶ್ವಾಸಗಳಿಗೆ ಸಹೋದರಿಯಾಗಿ ಸಹಕಾರದ ಬಾಳಿಗೆ ಪ್ರೇರಕರಾಗಿ ಬದುಕಿದ ತಾವು ಧನ್ಯರು. ನೇಪಥ್ಯದಲ್ಲಿ ಸರ್ವರಿಗೂ ಒಂದಿಲ್ಲೊಂದು ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡುವ ತಮ್ಮ ಔದಾರ್ಯವನ್ನು ನಾವೆಂದಿಗೂ ಮರೆಯಲಾರೆವು. 100 ಬಾಳ ಜ್ಯೋತಿಗಳನ್ನು ಬೆಳಗಿಸಿದ ತಮ್ಮ ನಿವೃತ್ತಿ ಬಾಳು ಶಾಂತಿ, ಸಮಾಧಾನ, ನೆಮ್ಮದಿಗಳಿಂದ ಕೂಡಿದ್ದು ಸುಖಮಯ ಹಾಗೂ ಆನಂದದಾಯಕವಾಗಲಿ. ತಮಗೆ ಶೇಷಾಯುಷ್ಯವನ್ನು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಶುಭಾಶಯಗಳೊಂದಿಗೆ ನಿಮ್ಮೊಲವಿನ ಜೊತೆ ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ಬಳಗ, ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು, ಸ್ಥಳ ಪೆರ್ಮನ್ನೂರು, ದಿನಾಂಕ 23/6/2018. ಸನ್ಮಾನ ಪತ್ರ ವಾಚಿಸಿದಂಥ ಸುನೀತಾ ವೀಣಾ ತಮಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಆಸೀನರಾಗಿದ್ದರೆ ನಿವೃತ್ತಿ ಶಿಕ್ಷಕಿ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಇನ್ನೂ 1 ವರ್ಷ ಅವರು ಸೇವೆ ಈ ಸಂಸ್ಥೆಯಲ್ಲಿ ಮಾಡಬೇಕಿತ್ತು. ಆದರೂ ಕೂಡ ಅವರ ವೈಯಕ್ತಿಕ ಕಾರಣಗಳಿಂದಾಗಿ ಸ್ವಇಚ್ಛಾ ನಿವೃತ್ತಿಯನ್ನು ಪಡೆದಿದ್ದಾರೆ. ವೇದಿಕೆಯ ಮೇಲಿರುವಂತಹ ಇಂದಿನ ಸಮಾರಂಭದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಅವರಿಗೆ ಸನ್ಮಾನಿಸಬೇಕು.
ಮಕ್ಕಳು ಬೊಬ್ಬೆ ಹಾಕಬೇಡಿ. ಮಾಧ್ಯಮ ಶಾಲಾ ಪರವಾಗಿ ನಮ್ಮ ಸಂಚಾಲಕರು, ವಿದ್ಯಾರ್ಥಿಗಳು ಹಾಗೂ ಶ್ರೀಮತಿ ಜಸಿಂತಾ ನೆನಪಿನ ಕಾರಣಕ್ಕೆ ಶಿಕ್ಷಕರ ಪರವಾಗಿ ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದ ಹಾಗೂ ಸಂಚಾಲಕರ ಪರವಾಗಿ ಸಿಸ್ಟರ್ ಅನಿತಾ ನತಾಲಿಯರವರು ಹೂಗುಚ್ಛ ನೀಡಿ ಅವರಿಗೆ ಅಭಿನಂದಿಸುವರು. ಎಲ್ಲ ಶಿಕ್ಷಕರು ಒಂದು ನಿಮಿಷ ವೇದಿಕೆ. ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕಿ ನಿವೃತ್ತಿಯಾಗುವಾಗ, ಅವರ ಶಿಕ್ಷಕಿ ನಿವೃತ್ತಿಯಾಗುವಾಗ ಮಾತನಾಡುವಂಥ ಅವಕಾಶ ಅರುಣ್ ಸರ್ಗೆ ಸಿಕ್ಕಿದಂತಾದರೆ ಅದು ಅವರ ಖಂಡಿತವಾಗಿ ಅದೃಷ್ಟ. ಈ ಎಮಿತ ಟೀಚರ ಮನಸ್ಸಿನಲ್ಲಿ ಏನಿದೆ, ತಾನು ನಿವೃತ್ತಿ ಹೊಂದುವಾಗ ನಾನು ಕಲಿಸಿದ ಒಬ್ಬ ವಿದ್ಯಾರ್ಥಿ ನನ್ನ ಬಗ್ಗೆ ಮಾತನಾಡ್ತಂತ ಹೇಳಿದರೆ ಎಮಿತ ಟೀಚರ್ ಖಂಡಿತವಾಗಿ ನೀವು ಧನ್ಯರು, ಖಂಡಿತವಾಗಿ ಧನ್ಯರು. ಇಂಥ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ಆದರೆ ನಾನು ಇಷ್ಟು ವರ್ಷ ನನ್ನ ಸೇವಾವಧಿಯಲ್ಲಿ ನಾನು ಕಂಡ ಪ್ರಥಮ ಘಟನೆ ಇದು. ಒಬ್ಬ ಶಿಷ್ಯರು ಒಬ್ಬ ತನ್ನ ಗುರುವಿನ ಬಗ್ಗೆ ಮಾತನಾಡುವಂಥದ್ದು. ಈಗ ಅರುಣ್ ಸರ್, ನಾನು 7ನೇ ತರಗತಿ ವಿದ್ಯಾರ್ಥಿಯಾಗ ನನಗೆ ಇಂಗ್ಲೀಷನ್ನು ಬೋಧಿಸಲಿಕ್ಕೆ ಬರ್ತಾ ಇದ್ದದ್ದು ಈ ಶಾಲೆಯ ಇರುವಂತಹ ನಿಕಟಪೂರ್ವ ಮುಖ್ಯೋಪಾಧ್ಯಾಯರಾಗಿದ್ದ ಮತ್ತು ಈಗ ದಿವಂಗತರಾಗಿರುವ ಸಿಸ್ಟರ್ ಸ್ಟೆಲ್ಲಾ ಪಾಯ್ಸ್ ಅವರು ಕಲಿಸಿದಂತಹ ಇಂಗ್ಲೀಷ್ ಪದ್ಯಗಳು ಇವತ್ತು ನನಗೆ ಕಂಠಪಾಠ ಬರ್ತದೆ. ನನಗೆ ಹಿಂದಿ ಬೋಧನೆ ಮಾಡ್ತಿದ್ದದ್ದು ವೇದ ಟೀಚರ್, ಅವರು ದಿವಂಗತರು. ಅದ್ಭುತವಾಗಿ ಈ ಪರಿಸರದಲ್ಲಿ ಹಿಂದಿ ಬೋಧನೆಗೆ ಪ್ರಖ್ಯಾತಿಯನ್ನು ಪಡೆದಿದ್ದವರು. ಸಮಾಜ ಬೋಧನೆ ಮಾಡಲಿಕ್ಕೆ ಬರ್ತಿದ್ದವರು ಈಗ ತಾನೇ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ಅನ್ಸಿಲ ಟೀಚರ್ ಅವರು. ಇನ್ನು ನನ್ನ ಕ್ಲಾಸ್ ಟೀಚರ್ ಆಗಿ ಉಳಿದ ವಿಜ್ಞಾನ, ಗಣಿತ ಮತ್ತು ಕನ್ನಡ ಈ 3 ಭಾಗವನ್ನು ಅವರು ಬೋಧಿಸುವುದರ ಜೊತೆಗೆ ವಿಶೇಷವಾಗಿ ಎಲ್ಲ ಬಗೆಗಿನ ತರಬೇತಿಯನ್ನು ಕೊಟ್ಟು ನಮ್ಮನ್ನು ಸಿದ್ಧಗೊಳಿಸಿದ್ದು ಎಮಿತ ಟೀಚರ್ ಅವರು. ಬಹಳ ಸಂತೋಷ ಏನಂದರೆ, ಬಹುಶಃ ಆ ನಂತರದ ನನ್ನ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿಗೆ ಮುಂದುವರಿಯಿತು ಅದು ಬೇರೆ ಕತೆ. ಆದರೆ 7ನೇ ಕ್ಲಾಸಲ್ಲಿ ಆಗ ಪಬ್ಲಿಕ್ ಎಕ್ಸಾಮ್ ಇದ್ದಂತಹ ಸಮಯ. ಬಹುಶಃ 7ನೇ ಕ್ಲಾಸಿನ ಪಬ್ಲಿಕ್ಕಿಗೆ ಸಿದ್ಧ ಆದ ಹಾಗೆ ಎಮಿತ ಟೀಚರ್ ಅವರ ಮಾರ್ಗದರ್ಶನದಲ್ಲಿ 10ನೇ ಪಬ್ಲಿಕ್ ಮತ್ತು ಸೆಕೆಂಡ್ PUC ಪಬ್ಲಿಕ್ಕಿಗೆ ನಾವು ಸಿದ್ಧರಾಗಲಿಲ್ಲ. ಆಗ ಕಲಿಯುವಂತಹ ಉಲ್ಲಾಸ ಇತ್ತು, ಹುಮ್ಮಸ್ಸಿತ್ತು. ಅದಕ್ಕಿಂತ ಮುಖ್ಯವಾಗಿ ಕಲಿಯದೆ ಮತ್ತು ಕಲಿಸದೆ ಬಿಡದಂತಹ ಎಮಿತ ಟೀಚರ್ನವರ ಮನಸ್ಸಿತ್ತು. ಎಷ್ಟೋ ಸಲ ವಿಶೇಷವಾಗಿ ಕಾಣುವುದೇನೆಂದರೆ, ಈ ಪ್ರೈಮರಿ ಟೀಚರ್ಸ್ ಒಂದು ಅರ್ಥದಲ್ಲಿ ಬಹಳ ಉನ್ನತವಾದ ನೆಲೆಯಲ್ಲಿ ಏಕೆ ನಿಲ್ತಾರೆ ಅಂದರೆ, ನಾನು ಅಂದುಕೊಂಡ ಪ್ರಕಾರ ಅವರು ಮನೆಯಲ್ಲಿ ಸಹಿಸಲಿಕ್ಕೆ ಆಗದಂತಹ, ಎಷ್ಟೋ ಸಲ ಮನೆಯಲ್ಲಿ ನಿಯಂತ್ರಣಕ್ಕೆ ಬಾರದಂತಹ ಹಲವು ಮನಸ್ಸುಗಳನ್ನು ಒಂದೆಡೆ ಸೇರಿಸಿ ಅವರು ನಿಯಂತ್ರಿಸುವಂಥ ಪ್ರಯತ್ನ ಮಾಡ್ತಾರೆ. ಬಹುಶಃ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮತ್ತು ಅನಂತರದ ಉನ್ನತ ಶಿಕ್ಷಣದಲ್ಲಿ ಈ ನಮೂನೆಯ ಕಷ್ಟ ಸಾಧ್ಯವಾದಂಥ ಪರಿಸ್ಥಿತಿ ಇರುವುದಿಲ್ಲ ಎಂಬುದು ನನ್ನ ಅಂಬೋಣ. ಹಾಗಿರುವಾಗ ಅಂತಹ ಎಳೆಯ ಮನಸ್ಸಿನ ಜೊತೆಗೆ ಒಂದು ಒಡನಾಟವನ್ನು ಇಟ್ಟುಕೊಂಡಿರಬೇಕಿದ್ರೆ ಅದಕ್ಕೊಂದು ವಿಶಾಲವಾದಂತಹ ಮನಸ್ಸು ಬೇಕು, ಹೃದಯವಂತಿಕೆ ಬೇಕು, ಸಜ್ಜನಿಕೆ ಬೇಕು. ಅದಕ್ಕಿಂತ ಮುಖ್ಯವಾಗಿ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ಹೋದಲ್ಲಿ ಯಾವುದೇ ರೀತಿಯ ಒಂದು ಒಡನಾಟವನ್ನು, ಒಂದು ರೀತಿಯಿಂದ ಆತ್ಮೀಯತೆ, ಆಪ್ತತೆಯನ್ನು ವಿದ್ಯಾರ್ಥಿಗಳ ಜೊತೆ ಇಟ್ಟುಕೊಳ್ಳುವುದಕ್ಕೆ, ಅವರ ಜೊತೆ ಒಂದು ಬಾಂಧವ್ಯವನ್ನು ಬೆಸೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಶಿಕ್ಷಕರ ದಿನಾಚರಣೆಗೆ ವಿದ್ಯಾರ್ಥಿಗಳು ಕಾರ್ಯಕ್ರಮ ಕೊಡುವುದು, ಮಕ್ಕಳ ದಿನಾಚರಣೆಗೆ ಶಿಕ್ಷಕರು ಕಾರ್ಯಕ್ರಮ ಕೊಡುವ ಪದ್ಧತಿ ಇತ್ತು. ಆಗ ಸ್ವಲ್ಪ ಅಬ್ಬರದ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದದ್ದು ಎಮಿತ ಟೀಚರು. ಅಂದರೆ ಅವರು ನೋಡುವುದಕ್ಕೊಂದು ದೃಢಕಾಯ. ನನಗೆ ಬಹಳ ಇಷ್ಟ ಆಗೋದು ಅವರ ಕಂಠ.
ಅವರು ಸಾಮಾನ್ಯವಾಗಿ ಒಂದು ಗಂಟೆಯನ್ನು ಹೊಡೆದಾಗೆ ಕಂಚಿನ ಕಂಠದಲ್ಲಿ ಮಾತಾಡ್ತಾರೆ. ಒಂದು ಅನೌನ್ಸ್ಮೆಂಟಿಗೆ ಮೈಕಲ್ಲಿ ನಿಂತಾಗ ಅದು ಒಂದು ರೀತಿಯಲ್ಲಿ ಕಂಪನವನ್ನೇ ತರ್ತಿತ್ತು. ನಾನು ಅದನ್ನು ಗಮನಿಸಿದ್ದೇನೆ. ಎಲ್ಲಿ ಸಿಕ್ಕಿದ್ರು ಬಹಳ ಆತ್ಮೀಯತೆಯಿಂದ ಮಾತನಾಡುವವರು. ಮೊನ್ನೆ ಅಷ್ಟೇ ಬ್ಯಾಂಕಲ್ಲಿ ಸಿಕ್ಕಿದಾಗ ಹೇಳಿದರು, ನಾನು VRS ತೆಕ್ಕೊಳ್ತಾ ಇದ್ದೇನೆ, ನನಗೆ ಬಹಳ ಒಂದು ರೀತಿಯಲ್ಲಿ ಒಂದು ಸಾರ್ಥಕ ಬದುಕನ್ನು ನೋಡಿದಂತಹ ಸಂತೋಷ, ಅದರ ಜೊತೆಯಲ್ಲಿ ಒಂದು ರೀತಿಯ ಒಳಗಿನ ಅಲ್ಲಿ ಒಂದು ನಿವೇದನೆ ಸ್ಪಂದನೆ ಆದ ಹಾಗೆ ನನಗೆ ಕಂಡಿತು. ಆದರೆ ಒಂದು ಸಂಸ್ಥೆಯಲ್ಲಿ 40 ವರ್ಷ, ವಿಶೇಷ ಏನಂದರೆ ನಾನವರ ಹಳೆ ವಿದ್ಯಾರ್ಥಿಗಳು, ಅನೇಕ ಹಳೆ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ನಾನು ಹುಟ್ಟುವುದಕ್ಕಿಂತ ಎಷ್ಟೋ ವರ್ಷದ ಮುಂದೆ ಅವರು ವೃತ್ತಿಗೆ ಸೇರಿದ್ದಾರೆ. ಹಾಗಾಗಿ ಎಷ್ಟು ಸುದೀರ್ಘವಾದಂತಹ ಒಂದು ಸೇವಾ ಬದುಕಿನ ರುಚಿಯನ್ನು ಚೆಲುವನ್ನು ಕಂಡವರು ಎಂಬುದನ್ನು ನಾವು ಗಮನಿಸಬೇಕು. ಒಂದು ರೀತಿಯ ಒಂದು ಸಂಸ್ಥೆಯಲ್ಲಿ ಅಂತಹ ಬದ್ಧತೆಯನ್ನು, ಅಂತಹ ನಿಷ್ಠತೆಯನ್ನು ಇಟ್ಟುಕೊಳ್ಳುವುದು ಒಂದು ದೊಡ್ಡ ರೀತಿಯ ತಪಸ್ಸದು. ಆ ತಪಸ್ಸಲ್ಲಿ ಸಾರ್ಥಕತೆ ಪಡಿಬೇಕಿದ್ರೆ ಅದಕ್ಕೆ ಬೇಕಿರುವಂತಹ ಸಿದ್ಧತೆ ಮತ್ತು ಅಲ್ಲಿ ಇರುವಂತಹ ಎಲ್ಲರ ಜೊತೆ ಒಂದು ರೀತಿಯ ಗಟ್ಟಿತನದ ಸಂಬಂಧವನ್ನು ಇರಿಸಿಕೊಂಡು ಇರಬೇಕಾಗ್ತದೆ. ಹಾಗಾಗಿ ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ಅಂತಹ ಪ್ರೀತಿಯನ್ನು ಅವರು ಇಟ್ಟುಕೊಂಡ ಕಾರಣ, ಅಂತಹ ಸೇವೆಯನ್ನು ಉದಾತ್ತತೆಯಿಂದ ಕೊಟ್ಟ ಕಾರಣ ಅವರಿಗೆ ಈ ನಮೂನೆಯ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಎನ್ನುವುದು ನನ್ನ ಅನಿಸಿಕೆ. ವಿದ್ಯಾರ್ಥಿಗಳೇ, ನಮ್ಮ ಮನೆಯ ಎದುರು ಬಾವಿ ಕಟ್ಟೆಗೆ ಆನಿಸಿ ನಿಂತ ಒಂದು ಆಲದ ಮರ ಇರುವಾಗ ನಮಗೆ ಗೊತ್ತೇ ಆಗುವುದಿಲ್ಲ. ಯಾವಾಗ ಅದು ಇಲ್ಲ ಅಂತ ಅನಿಸ್ತದೋ ಆಗ ನಮಗೆ ನೆರಳಿಗೆ ಕೊರತೆ ಅಂತ ಗೊತ್ತಾಗ್ತದೆ. ನಮ್ಮ ಮನೆಯ ಎದುರಿನ ಅಂಗಳದಲ್ಲಿ ಸಣ್ಣ ಕಟ್ಟೆಯ ಪಕ್ಕದಲ್ಲಿದ್ದಂಥ ಒಂದು ಪಾರಿಜಾತದ ಹೂವಿನ ಗಿಡ ಅದು ಇಲ್ಲದಾಗ ಗೊತ್ತೇ ಆಗುವುದಿಲ್ಲ. ಯಾವಾಗ ಅದರಲ್ಲಿ ಸುಗಂಧ ಕೇಳಿ ಬರುವುದಿಲ್ವೋ ಆಗ ಅದು ಆಸ್ವಾದಿಸಲಿಕ್ಕೆ ಸಾಧ್ಯವಾಗುವುದಿಲ್ವೋ ಆಗ ಅದರ ಕೊರತೆ ಗೊತ್ತಾಗ್ತದೆ. ಹಾಗೆ ಎಲ್ಲೋ ನೀವು ಮಳೆಗಾಲದಲ್ಲಿ ಚಳಿಗೆ ಹಾಗೆ ಮನೆಯಲ್ಲಿ ಬೆಚ್ಚಗೆ ಕುಳಿತು ತಿನ್ನುವ ಅಂತ ಒಂದಷ್ಟು ತಿಂಡಿ ತಿನಿಸು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟದ್ದು ಇರುವಾಗ ಗೊತ್ತೇ ಆಗೋದಿಲ್ಲ, ಇಲ್ಲದಾಗ ಗೊತ್ತಾಗ್ತದೆ. ಹಾಗೆ ಒಬ್ಬ ಶಿಕ್ಷಕಿ ಒಂದು ಸಂಸ್ಥೆಯಲ್ಲಿ ಇಲ್ಲದಾಗ ನಿಜವಾದ ಕೊರತೆ ಕಾಣ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಇರುವಿಕೆಗಿಂತಲೂ ಇಲ್ಲದಿರುವಾಗ ಹೆಚ್ಚು ಕಾಡಿದಾಗ ಅವನ ಅಸ್ತಿತ್ವಕ್ಕೆ ಬೆಲೆ ಇದೆ ಅಂತ. ಬಹುಶಃ ಎಮಿತ ಟೀಚರ್ ಅವರು ಇಲ್ಲಿರುವಂತಹ ಪ್ರತಿ ಅಂಶಕ್ಕೂ ಪ್ರತಿ ಭಾಗಕ್ಕೂ ಪರಿಚಿತರು. ಅಂತಹ ಒಂದು ಅವಿನಾಭಾವತೆಯನ್ನು ಸಾಧಿಸಿಕೊಂಡು ಬಂದವರು. ಬಹಳ ಸಂತೋಷ ಅನ್ನಿಸ್ತದೆ. ನಾನು ನನ್ನ ಕಸಿನ್ಸ್ ಕೂಡ ಅವರ ಸ್ಟೂಡೆಂಟ್ಸ್. ನಾನು ನಿನ್ನೆ ಅಷ್ಟೇ ಅವರಿಗೆ ಫೋನ್ ಮಾಡಿ ಹೇಳಿದೆ, ನಾಳೆ ಇಂಥ ಒಂದು ಸಮಾರಂಭ ಉಂಟು ಅಂತ. ಅವರು ಒಂದಷ್ಟು ವಿಷಯಗಳನ್ನೆಲ್ಲ ನನ್ನ ಜೊತೆ ಹಂಚಿಕೊಂಡ್ರು. ಅವರು ತರಗತಿಯಲ್ಲಿದ್ದಂತಹ ಪಾಠ, ಸಮಯದಲ್ಲಿ ಆದಂತಹ ಘಟನೆಗಳು, ಎಲ್ಲವನ್ನು ಹಂಚಿಕೊಳ್ಳಿಕ್ಕೆ ಈ ಸಮಾರಂಭದಲ್ಲಿ ಸಾಧ್ಯ ಇಲ್ಲ. ಆದರೂ ಕೂಡ ಒಂದು ಅರ್ಥದಲ್ಲಿ ಒಂದು ದೊಡ್ಡ ವಿದ್ಯಮಾನಕ್ಕೆ ಒಂದು ವಿಶ್ವರೂಪದ ದರ್ಶನವನ್ನೇ ಮಾಡಿಸಿಕೊಟ್ಟವರು ಎಮಿತ ಟೀಚರ್. ಒಂದು ಸೇವೆಯ ಸರ್ವಾಂಗೀಣವಾದಂಥ ಸರ್ವಾಂಗ ಸೌಂದರ್ಯತೆಯನ್ನು ಅವರು ನೋಡಿದ್ದಾರೆ, ಅದರ ಆಳ ವಿಸ್ತಾರವನ್ನು ಗಮನಿಸಿದ್ದಾರೆ. ನನಗೆ ಇನ್ನೊಂದು ವಿಶೇಷ ಏನಂತ ಅನಿಸುವುದಂದರೆ, ಯಮಿತ ಆ ಹೆಸರು ನೋಡಿ, ಯಮಿತ ಅಮಿತವಾದ ಉತ್ಸಾಹಿ. ಹಾಗಾಗಿ ಇಂತಹ ಸಾಧನೆ ಸಾಧ್ಯ ಆಗಿದೆ. ಮಿತಿ ಇಲ್ಲದೆ ಸೇವೆಯನ್ನು ಕೊಟ್ಟಾಗ ಕೊಡುವ ಸಂಬಳಕ್ಕೆ ಮೀರಿ ಅತಿಶಯವಾದಂತಹ ಸುಮನಸ್ಸನ್ನು ಬೆಳೆಸಿದಾಗ ಮಾತ್ರ ಒಬ್ಬನ ಸೇವೆ ಎಂಬುದು ಸಾರ್ಥಕತೆಯನ್ನು ಪಡೆಯುತ್ತದೆ. ಬಹುಶಃ ಎಮಿತ ಟೀಚರ್ ಅವರು ಆ ಕೆಲಸದಲ್ಲಿ ನಿಜವಾದಂಥ ಯಶಸ್ಸನ್ನು ಪಡೆದಿದ್ದಾರೆ. ನನಗೆ ಒಂದು ಅರ್ಥದಲ್ಲಿ ಒಂದು ಸಾರ್ಥಕ. ಇವತ್ತು ನಾನು ಒಂದು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವರು ಆ ಕಾಲದಲ್ಲಿ ಬೋಧಿಸಿದ ಕನ್ನಡವೂ ಒಂದು ದೊಡ್ಡ ಪ್ರಭಾವ ಬೀರಿದೆ ಎಂಬುದನ್ನು ನಾನು ಬಹಳ ಹೆಮ್ಮೆಯಿಂದ ಗುರುತಿಸಿಕೊಳ್ತೇನೆ. ಹಾಗಾಗಿ ಒಂದು ನಮ್ಮ ಬದುಕಿನಲ್ಲಿ ಒಂದು ಅವಿಸ್ಮರಣೀಯವಾದ ಘಟನೆಯನ್ನು ಇಟ್ಟಂತಹ ಒಂದು ಭಾಗವನ್ನು ಪಡೆದಂತಹ ಎಮಿತ ಟೀಚರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಮಗೆಲ್ಲ ಗೊತ್ತಿದೆ, ಒಂದು ಮೊಬೈಲಲ್ಲಿ ಯಾವುದೋ ಒಂದು ಬಟನನ್ನು ಒತ್ತಿದಾಗ ಡಿಲೀಟ್ ಆಗಿ ಹೋಗುವಂಥ ಅಂಶಗಳಿವೆ. ಆದರೆ ಒಬ್ಬ ಶಿಕ್ಷಕಿ ಒಂದು ವಿದ್ಯಾರ್ಥಿಗೆ ಕೊಟ್ಟಂತಹ ಸೇವೆ ನಾವು ಎಷ್ಟು ಬೇಡ ಅಂತ ಹೇಳಿದರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ಜೀವನದ ಜೊತೆಗೆ ಒಂದು ಗಟ್ಟಿತನವನ್ನು ಸ್ಥಾಪಿಸಿಕೊಂಡೇ ಸ್ಥಿರವಾಗಿ ಉಳಿದುಕೊಂಡೇ ಬರ್ತದೆ. ಅಂತಹ ಚಿಹ್ನೆಗಳನ್ನು, ಅಂತಹ ಗುರುತುಗಳನ್ನು ನಮ್ಮ ಬದುಕಿನಲ್ಲಿ ಮೂಡಿಸಿದ್ದೀರಿ. ಇಡೀ ಬದುಕಿನ ಎಲ್ಲೋ ಒಂದು ಕಡೆ ನಾವು ಒಂದು ಸಾರ್ಥಕತೆಗೆ ಹೋಗಿದ್ದೇವೆ ಅಂತ ಹೇಳಿದರೆ ಅದರಲ್ಲಿ ತಮ್ಮ ಪಾಲಿದೆ ಎನ್ನುತ್ತ ಆಶಯ ಇಷ್ಟೇ. ನನಗನ್ನಿಸ್ತದೆ, ಒಬ್ಬ ಶಿಕ್ಷಕಿಗೆ ನಿವೃತ್ತಿ ಅಂತ ಆಗುವುದು ಬಹಳ ಸೋಜಿಗದ ಸಂಗತಿ. ಇಡೀ ಬೇರೆ ಬೇರೆ ರಂಗದ ಸೇವೆಗಳುಂಟು, ಆದರೆ ನಿವೃತ್ತಿಯ ನಂತರ ಅಪಾರವಾದ
ಬಹಳ ಬಹಳ ಸೌಂದರ್ಯ ಇರುವಂತಹ ಚೇತೋಹಾರಿಯಾದಂತಹ ನೆನಪುಗಳ ಬುತ್ತಿ ಇರುವುದು ಒಂದು ಶಿಕ್ಷಕಿಗೆ ಮಾತ್ರ. ಏಕೆಂದರೆ ಅವರು ಒಂದು ಮನಸ್ಸು ಒಂದು ಸಂಸ್ಥೆಯ ಜೊತೆ ಒಡನಾಟ ಇಟ್ಟುಕೊಂಡದಲ್ಲ, ಸಾವಿರಾರು ಮನಸ್ಸು, 40 ವರ್ಷ ನೋಡಿ, ಎಷ್ಟು ಬಹುಶಃ ಅವರ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡ್ರೆ ಒಂದು ಶಾಲೆಯನ್ನು ಮಾಡಬಹುದು. ಅಷ್ಟರ ಮಟ್ಟಿಗೆ ವಿಸ್ತಾರವಾದ ಮನಸ್ಸುಗಳ ಜೊತೆ ಅವರು ಒಡನಾಡಿದವರು. ಹಾಗಿರುವಾಗ ಅವರ ಆ ಚಿಂತನೆ ಅವರ ನಿವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ನೆನಪುಗಳಾಗಿ ಉಳಿಯುವಂಥದ್ದು, ಒಂದು ಸಾರ್ಥಕತೆ ಕ್ಷಣವನ್ನು ತಂದುಕೊಡುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ಅವರ ನಿವೃತ್ತಿ ಎಂಬುದು ಇನ್ನಷ್ಟು ಪ್ರವೃತ್ತಿಗೆ ಕಾರಣ ಆಗಲಿ, ಇನ್ನಷ್ಟು ಚಟುವಟಿಕೆಯಿಂದ ಕೂಡಿರಲಿ. ಅವರಿಗೆ ಮತ್ತು ಅವರ ಕುಟುಂಬಿಕರಿಗೆ ಭಗವಂತ ಸದಾ ಜೊತೆಯಲ್ಲಿದ್ದು ಕೈ ಹಿಡಿದು ಮುನ್ನಡೆಸಲಿ. ಆರೋಗ್ಯಪೂರ್ಣವಾದ ಸುದೀರ್ಘವಾದಂತಹ ಆಯಸ್ಸನ್ನು ಅವರಿಗೆ ಒದಗಿಸಿಕೊಡಲಿ. ಬದುಕಿಗೆ ಬೇಕಾಗಿರುವಂತಹ ಅನುಕೂಲ ಮತ್ತು ಅವಕಾಶಗಳನ್ನು ಸಕಾಲಿಕವಾಗಿ ಅವರಿಗೆ ಒದಗಿಸಿಕೊಡಲಿ ಭಗವಂತ ಎಂಬ ಪ್ರಾರ್ಥನೆ ನನ್ನದು. ಕೊನೆಯಲ್ಲಿ ಒಂದು ಬೇಡಿಕೆ ಭಗವಂತನ ಹತ್ರ, ಎಮಿತಾ ಟೀಚರ್ ಅವರ 100 ವರ್ಷದ ಹುಟ್ಟಿದಬ್ಬಕ್ಕೆ ನನಗೆ ಅನಿಸಿಕೆ ಹೇಳುವ ಒಂದು ಭಾಗ್ಯ ಬೇಕು. ನಮಸ್ಕಾರ. ಮಕ್ಕಳೇ, ನೀವು ತಿಳಿದುಕೊಳ್ಳಿ, ಎಮಿತಾ ಟೀಚರ ಸ್ಟೂಡೆಂಟ್ಸ್ ಅವರು. ಆ ಮೂವರಿಗೂ ಕೂಡ ಎಮಿತಾ ಟೀಚರ್ ಕಲಿಸಿದ್ದಾರೆ. ಸರಿಯಾಗಿ ಗಮನಿಸಿ, ಚಪ್ಪಾಳೆ ತಟ್ಟಿ, ಬೊಬ್ಬೆ ಹಾಕಬೇಡಿ. ಫೋಟೋ ಫೋಟೋ ಶಿಕ್ಷಕ ವೃತ್ತಿ ಎಂಬುದು ಬಹಳ ಪವಿತ್ರವಾದುದು. ಒಬ್ಬ ಶಿಕ್ಷಕ ಯಾವತ್ತೂ ಅವನು ನಿತ್ಯ ನಿರಂತರ ವಿದ್ಯಾರ್ಥಿಯಾಗಿರ್ತಾನೆ. ಅವನು ತನ್ನ ವೃತ್ತಿಯಲ್ಲಿ ನಿಷ್ಠೆ, ತಾನು ನೀಡುತ್ತಿರುವ ಬೋಧನೆಯಲ್ಲಿ ಶ್ರದ್ಧೆ ಹಾಗೂ ತನ್ನ ಸಂಸ್ಥೆಯ ಎಲ್ಲ ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆ, ಅದೇ ರೀತಿ ಸರ್ವರಲ್ಲೂ ಸಮಾನತೆ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮಾತೃ ಹೃದಯವನ್ನು ಕಾಣುವಂತಹ ಗುಣವನ್ನು, ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡವರು ನಮ್ಮ ಈ ಶಾಲೆಯ ಇಂದು ಸ್ವ ಇಚ್ಛೆಯಿಂದ ನಿವೃತ್ತಿಯನ್ನು ಪಡೆಯುತ್ತಿರುವಂತಹ ನಮ್ಮ ಎಮಿತಾ ಮೇಡಮ್ ಇವರನ್ನು ನಾನು 2014-15ನೇ ಸಾಲಿನಲ್ಲಿ ಮೊದಲನೇದಾಗಿ CRP ಆಗಿ ಈ ಕ್ಲಸ್ಟರಲ್ಲಿ ಕಾರ್ಯನಿರ್ವಹಿಸಿದಂತಹ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು B.Ed ಮಾಡ್ತಾ ಇದ್ದ ಕಾರಣ ನಾನು ಈ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಎಮಿತಾ ಮೇಡಮ್ ಅವರು ಪ್ರಭಾರ ಮುಖ್ಯ ಶಿಕ್ಷಕ ವೃತ್ತಿಯನ್ನು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ನಾನು ಆ ಸಂದರ್ಭದಲ್ಲಿ ಅವರಲ್ಲಿ ಕಂಡುಕೊಂಡಂತಹ ಉತ್ತಮವಾದ ಆಡಳಿತ ಮಾಡುವಂತಹ ಅವರ ಒಂದು ಕಾರ್ಯವೈಖರಿ, ಯಾವುದೇ ಮಾಹಿತಿಗಳನ್ನು ಆ ಸಂದರ್ಭದಲ್ಲಿ ಹಾಗೂ ಈಗಲೂ ಸಹ ಮುಖ್ಯ ಶಿಕ್ಷಕರು, ನಾನು ಭೇಟಿ ನೀಡಿದ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಇಲ್ಲದೇ ಇದ್ದಾಗ ಎಲ್ಲ ಮಾಹಿತಿಗಳನ್ನು ತಪ್ಪ ಸಮಯದಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ತಪ್ಪ ಸಮಯದಲ್ಲಿ ನೀಡ್ತಾ ಬಂದು ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ನಮ್ಮ ಮೇಡಮ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿ ಈ ತೊಕ್ಕೊಟ್ಟು ಪರಿಸರದಲ್ಲಿ ಅವರು 40 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ, ಈ ತೊಕ್ಕೊಟ್ಟು ಪರಿಸರದಲ್ಲಿ ಅವರ ಹಳೆ ವಿದ್ಯಾರ್ಥಿಗಳ ಒಂದು ಸಮೂಹ ಎಷ್ಟಿರ್ಬೋದು ಅಂತ ನಾವು ಊಹಿಸ್ಬೋದು. ಇಂತಹ ಹಳೆ ವಿದ್ಯಾರ್ಥಿಗಳ ಸಮೂಹವನ್ನು ಪಡೆದಂತಹ ಅವರು ನಿಜವಾಗಿ ಧನ್ಯರು. ಮೇಡಮ್, ತಮಗೆ ಇನ್ನೂ ನಿವೃತ್ತಿಗೆ ವರ್ಷಗಳು ಇದ್ದರೂ ಸಹ ಸ್ವನಿವೃತ್ತಿಯನ್ನು ಇವತ್ತು ಪಡೆದಿದ್ದೀರಿ. ತಮ್ಮ ಮುಂದಿನ ನಿವೃತ್ತಿ ಜೀವನವು ನಿಮಗೆ ಮುಖ್ಯವಾಗಿ ದೇವರು ಉತ್ತಮ ಆಯುರ ಆರೋಗ್ಯವನ್ನು ಕರುಣಿಸಲಿ. ಅದೇ ರೀತಿ ನಿಮ್ಮ ಕುಟುಂಬಕ್ಕೂ ನಿಮಗೂ ದೇವರು ಶ್ರೇಯಸ್ಸನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.
ಅನೇಕ ವಿಷಯಗಳನ್ನು ಎಮಿತ ಟೀಚರ್ ಅವರ ಬಗ್ಗೆ ಇಲ್ಲಿ ಈಗಾಗಲೇ ಹೇಳಿದ್ದಾರೆ, ನಾವು ಕೇಳಿದ್ದೇವೆ. ಅದರಲ್ಲಂತೂ ನಮ್ಮ ಅರುಣ್ ಸರ್ ಅವರು ಅನುಭವಿಸಿದಂಥ ಅನೇಕ ವಿಷಯಗಳನ್ನು ನಮ್ಮ ಮುಂದಿಟ್ಟರು. ಖಂಡಿತ ಇವುಗಳನ್ನೆಲ್ಲ ಪುನರುಚ್ಚರಿಸದೆ ಜಾನ್ ರಸ್ಕಿನ್ ರವರು ಹೇಳಿದಂಥ ಮಾತುಗಳನ್ನು ನಾನು ಇವತ್ತು ನೆನಪಿಸ್ತಾ ಇದ್ದೇನೆ. ನಾನು ಕೆಲಸ ಎಷ್ಟು ಮಾಡುತ್ತೇನೆ ಎಂಬುದು ಮುಖ್ಯವಲ್ಲ, ಆ ಕೆಲಸವನ್ನು ನಾನು ಹೇಗೆ ಮಾಡುತ್ತೇನೆ ಎಂಬುದು ಮುಖ್ಯ. ಖಂಡಿತವಾಗಿಯೂ ಈ ಮಾತುಗಳು ನಮ್ಮ ಎಮಿತ ಟೀಚರ್ ಅವರಿಗೆ ಸರಿ ಹೊಂದುವಂಥದ್ದು. ಯಾವುದೇ ಕೆಲಸ ಅದಾಗಿರಲಿ, ಅವರ ಅಚ್ಚುಕಟ್ಟುತನ, ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದನ್ನು ಯಾರು ಕೂಡ ಮಾಡ್ಬೋದು. ಆದರೆ ಆ ಮಮತೆಯಿಂದ ಒಂದು ವಿದ್ಯಾರ್ಥಿಯನ್ನು ರೂಪಿಸುವಂಥದ್ದು ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಖಂಡಿತ ಈ ಕೆಲಸವನ್ನು ಅತಿ ನಿಷ್ಠೆಯಿಂದ, ಪ್ರೀತಿಯಿಂದ, ಮಮತೆಯಿಂದ ಮಾಡಿದಂಥ ಆ ಕೀರ್ತಿ ನಮ್ಮ ಎಮಿತ ಟೀಚರ್ ಅವರು ಆಗಿದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಂಡಿತ ಇದಕ್ಕೆ ಸಾಕ್ಷಿ ಎಂದರೆ ಅವರು ಕಲಿಸಿದಂಥ ಅವರ ವಿದ್ಯಾರ್ಥಿಗಳು. ಅನೇಕ ಬಾರಿ ವಿದ್ಯಾರ್ಥಿಗಳು ಅವರ ಕೆಲಸಕ್ಕಾಗಿ ನಮ್ಮ ಆಫೀಸ್ಗೆ ಬಂದಾಗ ಅವರು ಕೇಳುವುದು ಎಮಿತ ಟೀಚರನ್ನು. ಅಂದರೆ ಅವರ ಜೀವನದಲ್ಲಿ ತೋರಿದಂಥ ಪ್ರೀತಿ ಇರ್ಬೋದು, ಮಾಡಿದಂಥ ಅವರು ಅನುಭವಿಸಿದಂಥ ಅನುಭವ ಇರ್ಬೋದು. ಖಂಡಿತ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಅವರ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಬಂದು ಅವರನ್ನು ಸನ್ಮಾನಿಸಿದರೆ ನನಗೆ ತುಂಬ ಖುಷಿಯನ್ನು ತಂದಿದೆ. ಅದೇ ರೀತಿ ಅವರು ಕಚೇರಿಯ ಕೆಲಸದಲ್ಲಿ ಅವರ ಭಾಗಿತ್ವ ಅದು ತುಂಬ ಅಂತ ಹೇಳಿದರೆ ಖಂಡಿತ ಅದು ತಪ್ಪಲ್ಲ ಎಂದು ಹೇಳ್ತೇನೆ. ಇಂದು ಪ್ರತ್ಯೇಕವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 2012ನೇ ಇಸವಿಯಲ್ಲಿ ನಾನು ಈ ಶಾಲೆಗೆ ಮುಖ್ಯೋಪಾಧ್ಯಾಯಾಗಿ ಬಂದಿದ್ದೆ. ಆದರೆ 2014ನೇ ಇಸವಿಯಲ್ಲಿ ನಾನು ಮುಂದಿನ ನನ್ನ ಶಿಕ್ಷಣಕ್ಕೆ ಹೋಗುವ ಸಂದರ್ಭ, B.Ed ಮಾಡುವಂಥ ಒಂದು ಸಂದರ್ಭ, ನಮ್ಮ ಸಂಚಾಲಕರು ನನ್ನನ್ನು ಕರೆದು ಕೇಳಿದರು, ಈಗ ನಿಮ್ಮ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ತೀರಾ ಅಂತ. ನಾವು ಸಮಾಲೋಚಿಸಿ ನೋಡಿದಾಗ ಅದಕ್ಕೆ ತಕ್ಕ ವ್ಯಕ್ತಿ ಎಮಿತ ಟೀಚರ್ ಎಂದು ಖಂಡಿತ ನಮಗೆ ತಿಳಿದು ಬಂತು. ಮಾತ್ರವಲ್ಲ, ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಾಗ ಚಾಚು ತಪ್ಪದೆ ಆ ಜವಾಬ್ದಾರಿಯನ್ನು ಅವರು ಮಾಡಿದರು. ಈ ಶಾಲೆಯಲ್ಲಿ ಪ್ರತಿಯೊಂದು ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಅವರು ತೋರಿದಂಥ ಆ ಪ್ರೀತಿ ಮತ್ತು ಆ ನಿಷ್ಠತೆಯಿಂದ, ನಿಖರತೆಯಿಂದ ಮಾಡಿದಂಥ ಆ ಕೆಲಸ ಖಂಡಿತ ಟೀಚರ್ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 2014 ವರ್ಷದಲ್ಲಿ ಅದೊಂದು ವಿಶೇಷ ವರ್ಷವಾಗಿತ್ತು. ಒಂದು, ನಾನು ನನ್ನ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದೆ. ಇನ್ನೊಂದು ಬದಿಯಿಂದ ನಮ್ಮ ಶಾಲೆಗೆ ಇಲಾಖೆಯಿಂದ ಸಮಗ್ರ ಮೌಲ್ಯಮಾಪನದ ನೋಟಿಸ್ ಬಂದಿತ್ತು. ಅದು ಬೆಂಗಳೂರಿಂದ ಒಂದು ತಪಾಸಣಾ ತಂಡವು ನಮ್ಮ ಶಾಲೆಗೆ ಬಂದು 3 ದಿನಗಳ ಕಾಲ ಆ ತಪಾಸಣೆಯನ್ನು ಮಾಡುವಂಥ ಒಂದು ಸಂದರ್ಭ. ಅದರಲ್ಲೂ ನಿಪುಣತೆಯನ್ನು ತೋರಿಸಿಕೊಟ್ಟಿದ್ದಾರೆ ನಮ್ಮ ಟೀಚರ್ ಅವರು. ಅವರಿಗೆ ಖಂಡಿತವಾಗಿ ಎಲ್ಲ ಸಹೋದ್ಯೋಗಿಗಳು ಸಹಕಾರವನ್ನು ನೀಡಿದ್ದಾರೆ. ಆದರೂ ಆ ಮುಂದಾಳತ್ವವನ್ನು ವಹಿಸಿಕೊಂಡು ಹೋಗುವುದು ಅಷ್ಟು ಸುಲಭವಲ್ಲ. ಅದೇ ವರ್ಷ ಯಾವುದೋ ಒಂದು ರೆಕಾರ್ಡಿಗೋಸ್ಕರ ನಮ್ಮನ್ನು ಕೋರ್ಟಿಗೆ ಕರೆಯಲಾಯಿತು. ಕೋರ್ಟ್ ನೋಟಿಸ್ ಕೂಡ ಅದೇ ವರ್ಷದಲ್ಲಿ ಕೂಡ ಬಂತು. ಅದನ್ನು ಕೂಡ ಎದುರಿಸಿ ಖಂಡಿತ ನಾನು ಅವರ ಜೊತೆ ಇದ್ದೆ. ಆದರೂ ಅದನ್ನು ಎದುರಿಸುವಂಥ ಆ ಒಂದು ಭಾಗ್ಯ ಕೂಡ ಅವರಿಗೆ ಸಿಕ್ಕಿತ್ತು. ಹೀಗೆ ಹಲವಾರು ಯೋಜನೆಗಳು, ಹಲವಾರು ಕೆಲಸ ಕಾರ್ಯಗಳು ಆ ವರ್ಷ ನಮ್ಮ ಶಾಲೆಗೆ ಬಂದಿದ್ದವು. ಅದನ್ನೆಲ್ಲ ಬಹಳ ಉತ್ಸುಕತೆಯಿಂದ, ಬಹಳ ಚೆನ್ನಾಗಿ ನಿರ್ವಹಿಸಿದಂಥ ಆ ಕೀರ್ತಿ ನಮ್ಮ ಟೀಚರ್ ಅವರದ್ದಾಗಿದೆ. ಮಾತ್ರವಲ್ಲ, ನಮ್ಮ ಕಚೇರಿ ಕೆಲಸವಿರಲಿ, ಶೈಕ್ಷಣಿಕ ಕೆಲಸಗಳಿರಲಿ, ಅದು ಯಾವುದೇ ಇರಲಿ, ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಸೂಚನೆ ಬಂದಾಗ ಈಗೆಲ್ಲ ವಾಟ್ಸಪ್ಪಲ್ಲಿ ಬರೋದು ಅಥವಾ ಫೋನ್ ಮುಖಾಂತರ ಅಥವಾ ಮೆಸೇಜ್,
ಯಾವುದೇ ಸರ್ಕ್ಯುಲರ್ ಬರುವುದೇ ನಮ್ಮ ಕೆಲಸ ಆದ ನಂತರ. ಆದ್ದರಿಂದ ಅದು ಬಂದ ಕೂಡಲೇ ನಾನು ಫಸ್ಟಿಗೆ ಕರೆಯುವುದು ಎಮಿತ ಟೀಚರನ್ನು ಕರೆದು ಈ ವಿಷಯವನ್ನು ಅವರ ಮುಂದೆ ಮಂಡಿಸಿದಾಗ ಅವರು ಹೇಳಿ, ಸಿಸ್ಟರ್ ನಾವು ಮಾಡುವ, ನಾವೆಲ್ಲ ಒಟ್ಟು ಸೇರಿ ಮಾಡುವ ಅಂಥೇಳಿ ಆ ಭರವಸೆಯನ್ನು ನನಗೆ ನೀಡಿ, ಮಾತ್ರವಲ್ಲ ಎಲ್ಲ ಶಿಕ್ಷಕರ ಸಹಕಾರ ಸಿಗುವಂತೆ ಅವರು ಖಂಡಿತ ಶ್ರಮಿಸಿದ್ದಾರೆ. ಅವರು ಜನವರಿಯಲ್ಲಿ ಬಂದು ನನ್ನ ಹತ್ರ ಹೇಳಿದರು, ನಿಮ್ಮ ಹತ್ರ ಸ್ವಲ್ಪ ನನಗೆ ಮಾತಾಡಲಿಕ್ಕಿದೆ ಅಂತ. ನಾನು ಹೇಳಿದೆ, ಹೇಳಿ ಟೀಚರ್ ಏನು ಬೇಕು ಅಂತ. ಅದಕ್ಕೆ ಅವರು ಹೇಳಿದು, ನಾನು ಸ್ವಇಚ್ಛಾ ನಿವೃತ್ತಿಯನ್ನು ಪಡೆಯಬೇಕೆಂದು ಯೋಚಿಸಿದ್ದೇನೆ ಅಂತ. ನನಗೆ ಒಮ್ಮೆಲೆ ಇನ್ನೂ 1 ವರ್ಷ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಇತ್ತು. ಅದರಿಂದ ಈಗ ಯಾಕೆ ಅವರು ಸ್ವಇಚ್ಛಾ ನಿವೃತ್ತಿಯನ್ನು ಪಡೆಯುತ್ತಾರೆ ಎಂಬ ಆ ಯೋಚನೆ ಬಂದಾಗ ಅವರ ವೈಯಕ್ತಿಕ ಕಾರಣಗಳಿದ್ದವು. ನಮಗೆ ಖಂಡಿತವಾಗಿಯೂ ಇಷ್ಟ ಇರಲಿಲ್ಲ ಅವರು ಸ್ವಇಚ್ಛೆ ನಿವೃತ್ತಿಯನ್ನು ಪಡೆಯುವುದು. ಆದರೆ ಅವರ ಬೇಡಿಕೆಯನ್ನು ನಾವು ಈಡೇರಿಸಿದ್ದೇವೆ. ಟೀಚರ್, ಇನ್ನು ಮುಂದೆಯೂ ನಮ್ಮ ಶಾಲೆ, ನಿಮ್ಮ ಮಾರ್ಗದರ್ಶನ ನಮಗೆ ಅಗತ್ಯ. ನಮ್ಮ ಶಾಲೆಯು ಯಾವಾಗಲೂ ನಿಮಗೆ ತೆರೆದಿದೆ, ಯಾವಾಗಲೂ ನೀವು ನಮ್ಮ ಶಾಲೆಗೆ ಬನ್ನಿ ಎಂದು ನಾನು ಮಗದೊಮ್ಮೆ ನಿಮಗೆ ಹೇಳುತ್ತಾ, ಮುಂದಿನ ನಿಮ್ಮ ಜೀವನದಲ್ಲಿ ಆ ಭಗವಂತನು ನಿಮಗೆ ಬೇಕಾದಂಥ ಎಲ್ಲ ಅನುಗ್ರಹವನ್ನು, ಕೃಪಾವರಗಳನ್ನು ಹಾಗೂ ಶಾಂತಿ, ನೆಮ್ಮದಿ, ಸಮಾಧಾನ, ದೇವರ ಆಶೀರ್ವಾದಗಳು ಪ್ರತ್ಯೇಕವಾಗಿ ಬೇಕಾದಂಥ ಆಯುರಾರೋಗ್ಯ ಭಾಗ್ಯವನ್ನು ನಿಮಗೆ ಲಭಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಾ, ಮಗದೊಮ್ಮೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಗಲಿಕೆ ನಿಮ್ಮದು ನಿಜವೆಂದು, ಅಗಲಿಕೆ ನಿಮ್ಮದು ನಿಜವೆಂದು ವಿಹಾಯ ಕೋರಲು ನೆರೆದೆವು ನಾವು, ತುಂಬೋ ಹೃದಯದಿ ನಾವಿಂದು. ದುಗುಡವು ತುಂಬಿದೆ ಎದೆಯಲಿ ನೋವು, ಅಗಲಿಕೆ ನಿಮ್ಮದು ನಿಜವೆಂದು, ಅಗಲಿಕೆ ನಿಮ್ಮದು ನಿಜವೆಂದು. ದೀರ್ಘಾವಧಿಯ ಸೇವೆಯ ಸಲ್ಲಿಸಿ ಕ್ಷೇತ್ರವ ತೊರೆಯುವಿರಿ, ಅಚ್ಚುಕಟ್ಟಲ್ಲಿ ಸಾಧಿಸಿ ಕಾರ್ಯವ ಗೆದ್ದಿರಿ ಜನಮನವ. ಸಂಸ್ಥೆಯ ಪಾಲಿಗೆ ನಿಮ್ಮಯ ಸೇವೆ, ಸಂಸ್ಥೆಯ ಪಾಲಿಗೆ ನಿಮ್ಮಯ ಸೇವೆ. ದಿನದಲ್ಲಿ ದೊರೆಯಲಿ ಸುಖವು, ದೊರೆಯಲಿ ಸುಖವು. ವಿದಾಯ ಕೋರಲು ನೆರೆದೆವು ನಾವು, ತುಂಬೋ ಹೃದಯದಿ ನಾವಿಂದು. ದುಗುಡವು ತುಂಬಿದೆ ಎದೆಯಲಿ ನೋವು, ಅಗಲಿಕೆ ನಿಮ್ಮದು ನಿಜವೆಂದು, ಅಗಲಿಕೆ ನಿಮ್ಮದು ನಿಜವೆಂದು. ಗಣಿತದ ಕಠಿಣ ಬೋಧನೆಯ ಸುಲಭ ಮಾಡಿದ ಆ ವಿಜಯ, ಗಳಿದರು ವಿದ್ಯಾದಾನವ ನಿಮ್ಮಯ ಮಕ್ಕಳು. ನಾಡಿನ ಉದ್ದ ಅಗಲದಲ್ಲಿ ಇರುವರು, ನಾಡಿನ ಉದ್ದ ಅಗಲದಲ್ಲಿ ಇರುವರು. ಸಾರರು ನಿಮ್ಮಯ ಮುದ್ದಿನ ಹೆಸರು, ಮುದ್ದಿನ ಹೆಸರು. ವಿದಾಯ ಕೋರಲು ನೆರೆದೆವು ನಾವು, ತುಂಬು ಹೃದಯದಿ ನಾವಿಂದು. ದುಗುಡವು ತುಂಬಿದೆ ಎದೆಯಲಿ ನೋವು, ಅಗಲಿಕೆ ನಿಮ್ಮದು ನಿಜವೆಂದು, ಅಗಲಿಕೆ ನಿಮ್ಮದು ನಿಜವೆಂದು. ದಯ ಕೋರಲು ನೆರೆದೆವು ನಾವು, ತುಂಬು ಹೃದಯದಿ ನಾವಿಂದು. ದುಗುಡವು ತುಂಬಿದೆ ಎದೆಯಲಿ ನೋವು, ಅಗಲಿಕೆ ನಿಮ್ಮದು ನಿಜವೆಂದು. 1978ರಿಂದ ಶಿಕ್ಷಕಿಯಾಗಿ ನನ್ನ ಪಯಣ ಆರಂಭಿಸಿ ಈವರೆಗೆ ಈ ಒಂದೇ ಶಾಲೆಯಲ್ಲಿ ನನ್ನ ವೃತ್ತಿ ಜೀವನವನ್ನು ಕಳೆದಿದ್ದೇನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಹಾಗೂ
ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು. ಶಿಕ್ಷಕಿ ತರಬೇತಿಯನ್ನು ಮುಗಿಸಿದ ಆ ಸಮಯದಲ್ಲಿ ಶಾಲೆಯ ಸಂಚಾಲಕರಾಗಿದ್ದ ಫಾದರ್ ಹೆರಲ್ಡ್ ಸಿ ಡಿಸೋಜರವರು ನಮ್ಮನ್ನು ಕರೆದು ಟ್ರೈನಿಂಗ್ ಮುಗಿಯಿತಲ್ಲ ಶಾಲೆಗೆ ಬರಬೇಕೆಂದು ಹೇಳಿದ್ದರು. ಈ ಸಮಯದಲ್ಲಿ ಅವರನ್ನು ಸ್ಮರಿಸುತ್ತಾ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಬಳಿಕ ಫಾದರ್ ಸ್ಟಾನಿ ಬಿ ಲೋಬೋ, ದಿವಂಗತ ಫಾದರ್ ಪ್ಯಾಟ್ರಿಕ್ ಮೋನಿಸ್, ಫಾದರ್ ಪೀಟರ್ ಸೆರಾವೋ, ದಿವಂಗತ ಫಾದರ್ ಥೋಮಸ್ ಡಿಸೋಜಾ, ಪ್ರಸ್ತುತ ಫಾದರ್ ಡಾಕ್ಟರ್ ಜೆ ಬಿ ಸಲ್ಡಾನ ಸಂಚಾಲಕರಾಗಿ ಮಾರ್ಗದರ್ಶನ ನೀಡಿರುವರು. ಇವರನ್ನೆಲ್ಲ ಸ್ಮರಿಸುತ್ತಾ ಅವರ ಪ್ರೋತ್ಸಾಹ ಸಹಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅಂತೆಯೇ ಮುಖ್ಯೋಪಾಧ್ಯಾಯಿನಿಯರಾಗಿ ದಿವಂಗತ ಸಿಸ್ಟರ್ ಎಮಿಲ್ಡಾ, ಸಿಸ್ಟರ್ ಲೀಸಿಯಾ, ಸಿಸ್ಟರ್ ಡೋರಿಸ್, ಸಿಸ್ಟರ್ ಲೀಸಿ, ಸಿಸ್ಟರ್ ಲಿಲ್ಲಿ ಆನ್, ಸಿಸ್ಟರ್ ಅರುಣ್, ಸಿಸ್ಟರ್ ಸಿಬಿಲ್, ದಿವಂಗತ ಸಿಸ್ಟರ್ ಸ್ಟೆಲ್ಲಾ ಹಾಗೂ ಪ್ರಸ್ತುತ ಸಿಸ್ಟರ್ ಸೆವ್ರಿನ್ ಫೆರ್ನಾಂಡಿಸ್ ಇವರೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹವು ನನ್ನ ಸೇವೆಯ ಉನ್ನತಿಗೆ ಕಾರಣವಾಯಿತು. ಇವರೆಲ್ಲರಿಗೂ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳು. ಅಂತೆಯೇ ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸಿರುವ ನನ್ನ ಸಹೋದ್ಯೋಗಿ ಬಂಧುಗಳನ್ನೆಲ್ಲ ಸ್ಮರಿಸುತ್ತಾ ಅವರು ನನಗೆ ನೀಡಿದ ಪ್ರೀತಿ, ಮಾರ್ಗದರ್ಶನ ಹಾಗೂ ನನ್ನೊಂದಿಗಿಟ್ಟ ಬಾಂಧವ್ಯಕ್ಕೆ ಅನಂತಾನಂತ ಕೃತಜ್ಞತೆಗಳು. ಕಥೋಲಿಕ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಇಲ್ಲಿಗಾಗಮಿಸಿದ ನಮ್ಮ CRP ಹರ್ಷಲತಾ ಮೇಡಮ್ ಅವರಿಗೂ ನನ್ನ ಕೃತಜ್ಞತೆಗಳು. ಸಂತ ಸೆಬೆಸ್ಟಿಯನ್ ಚರ್ಚ್ನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು, ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಸಂತ ಸೆಬೆಸ್ಟಿಯನ್ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಶಿಕ್ಷಕೇತರ ಬಂಧುಗಳಿಗೂ, ಶಿಕ್ಷಕ ರಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಚಿಕ್ಕಂದಿನಿಂದ ನನ್ನನ್ನು ಸಾಕಿ ಸಲುಹಿದ ನನ್ನ ತಂದೆ, ತಾಯಿ, ಅಕ್ಕಂದಿರು, ಅಣ್ಣ, ತಮ್ಮ ಇವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೇವರು ಅವರಿಗೆ ಆಯುರಾರೋಗ್ಯ, ಮನಸ್ಸಿಗೆ ನೆಮ್ಮದಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಅಂತೆಯೇ ನನ್ನ ಪತಿ, ಮಕ್ಕಳು, ಅಳಿಯಂದಿರು ಇವರಿಗೆಲ್ಲರಿಗೂ ನನ್ನ ನಮನಗಳು. ನನ್ನ ಮೊಮ್ಮಗನಿಗೆ ನನ್ನ ಪ್ರೀತಿ. ಇನ್ನು ಈ ಸಭಾಂಗಣದಲ್ಲಿ ಆಸೀನರಾದ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಿಮಗೆ ನನ್ನ ಆಶೀರ್ವಾದಗಳು. ಚೆನ್ನಾಗಿ ಕಲಿಯಿರಿ. ಉತ್ತಮ ಗುಣಗಳೊಂದಿಗೆ ಪಾಠಗಳನ್ನು ಕಲಿತು ಆಟದಲ್ಲಿಯೂ ಜಾಣರಾಗಿ ಈ ಶಾಲೆಯ ಕೀರ್ತಿಯನ್ನು ಬೆಳಗಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕೊನೆಯದಾಗಿ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ವಿಶೇಷವಾಗಿ ಇಲ್ಲಿಗೆ ನನ್ನ ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ, ಅವರಿಗೂ ಧನ್ಯವಾದಗಳು. ಅಂತೆಯೇ ಶ್ರೀ ಅರುಣ್ ಉಳ್ಳಾಲ್ ನನ್ನ ಬಗ್ಗೆ ತುಂಬ ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನನ್ನನ್ನು ಸನ್ಮಾನಿಸಿದ ಪ್ರೀತಿಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆವ್ರಿನ್ ಫೆರ್ನಾಂಡಿಸ್ ಹಾಗೂ ಎಲ್ಲ ಸಹ ಶಿಕ್ಷಕರಿಗೆ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಪ್ರೀತಿಯವರೇ, ನಾನು ನನ್ನ ಈ ಶಾಲೆಗಾಗಿ ಒಂದು ಕಿರು ಕಾಣಿಕೆಯನ್ನು ನೀಡುತ್ತಿದ್ದೇನೆ. ಸಂಚಾಲಕರ ಅನುಪಸ್ಥಿತಿಯಲ್ಲಿ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋರ್ ಅವರಿಗೆ ನೀಡಿ ಅವರು ಅದನ್ನು ಶಾಲಾ ಮುಖ್ಯ ಶಿಕ್ಷಕಿಯವರಿಗೆ ಹಸ್ತಾಂತರಿಸಬೇಕು. ವಿಶೇಷವಾಗಿ 4 ದಶಕಗಳ ಸಾರ್ಥಕ ಶಿಕ್ಷಣದ ಬದುಕು, ಒಬ್ಬ ಶಿಕ್ಷಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದ ಆ ಸಾರ್ಥಕತೆಯ ಮನಸ್ಸು ತಮ್ಮಲ್ಲಿದೆ. ಇದಕ್ಕಾಗಿ ವಿಶೇಷವಾಗಿ ಸಂತ ಸೆಬಾಸ್ಟಿಯನ್ ಶಿಕ್ಷಣ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸೇವೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳು ಈ ಸಂದರ್ಭದಲ್ಲಿ ಬಾಗಿಲು ಮುಚ್ಚುವ ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳಿರುವ ಈ ಶಾಲೆಯಲ್ಲಿ ತಾವು ಒಂದು ಶಿಕ್ಷಕಿಯಾಗಿ ಇದ್ದು ಈ ಸಂದರ್ಭದಲ್ಲಿ ನಿವೃತ್ತಿಯಾಗುವ ಸಂದರ್ಭದಲ್ಲಿ ನಮಗೆ ಖಂಡಿತವಾಗಿಯೂ
ಬೇಸರದ ವಿಷಯ. ಆದರೂ ತಮ್ಮನ್ನು ಪಡೆದ ನಾವೆಲ್ಲರೂ ಧನ್ಯರು. ಕಳೆದ 4 ದಶಕಗಳಿಂದ ಈ ಪರಿಸರದಲ್ಲಿ ವಿದ್ಯಾಭ್ಯಾಸವನ್ನು ತಾವು ನೀಡಿದ್ದಾರೆ. ಇದಕ್ಕಾಗಿ ಸಂಚಾಲಕರ ಪರವಾಗಿ, ವಿಶೇಷವಾಗಿ ಸಂತ ಸೆಬಾಸ್ಟಿಯನ್ ಶಿಕ್ಷಣ ಸಂಸ್ಥೆಯ ಪರವಾಗಿ, ಸಂತ ಸೆಬಾಸ್ಟಿಯನ್ ಚರ್ಚಿನ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತಾ ಭಾವದಿಂದ ತಮಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ತಮ್ಮ ಮುಂದಿನ ಜೀವನವು ಅತಿ ಉತ್ಸುಕತೆಯಿಂದ ಆರೋಗ್ಯಭರಿತವಾಗಿರಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪಾಲಕರಾದ ಸಂತ ಸೆಬಾಸ್ಟಿಯನ್ ತಮಗೆ ಹರಸಲಿ, ಪ್ರೀತಿಯಿಂದ ತಮ್ಮನ್ನು ಹರಸಲಿ ಹಾಗೂ ತಮ್ಮ ಕುಟುಂಬವನ್ನು ಹರಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಬೇಡುತ್ತೇನೆ. ಸಂತ ಸೆಬಾಸ್ಟಿಯನ್ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹಾಗೂ ಸಂತ ಸೆಬಾಸ್ಟಿಯನ್ ಚರ್ಚಿನ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸಲು, ಕೃತಜ್ಞತೆ ಸಲ್ಲಿಸಲು ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡುತ್ತೇನೆ. ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಮೆಲ್ವಿನ್ ಸಿ ಡಿ ಸೋಜಾ ಹಾಗೂ ಸಹಾಯಕ ಧರ್ಮಗುರುಗಳಾದ ಲೈಸೆಲ್ ಡಿಸೋಜರವರು ಮುಂದೆ ಬಂದು ಒಂದು ಶಾಲನ್ನು ಹೊದಿಸಿ ಅವರ ಸೇವೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ಈ ಸಂದರ್ಭದಲ್ಲಿ ಕೋರುತ್ತೇನೆ. ಫಾದರ್, ನಮಗೆ ಧನ್ಯವಾದ. ಮುಕ್ತಾಯ ಎಂಬುದಿದೆ. ಆ ಮುಕ್ತಾಯ ಹಂತವೇ ಧನ್ಯವಾದ ಸಮರ್ಪಣೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮ ಶಿಕ್ಷಕಿಯವರಿಗೆ ಶುಭವನ್ನು ಕೋರಿದ ವಂದನೀಯ ಫಾದರ್ ಸ್ಟ್ಯಾನಿ ಪಿಂಟೋರವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.